ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಕಲಾವಿದ ಕಾರ್ಯಕ್ರಮಕ್ಕೆ ಸ್ವಾಗತ. ಕಲಾ ಜಗತ್ತಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಕಲಾವಿದರನ್ನು ಗುರುತಿಸಿ ಅವರ ಮನದಾಳದ ಮಾತುಗಳನ್ನು ಕೇಳುವಂತಹ ಕಾರ್ಯಕ್ರಮ ಕಲಾವಿದ. ಈ ದಿನ ನಮ್ಮ ಜೊತೆಗಿದ್ದಾರೆ ಉತ್ತಮವಾದಂತಹ ಡಿಸೈನರ್, ರಂಗ ಕಲಾವಿದರು, ಹಾಸ್ಯ ಕಲಾವಿದರು, ನಾಟಕ ಬರಹಗಾರರು ಆದಂತಹ ವಿಕ್ರಮ್ ಮಂಚಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ. ನಮಸ್ಕಾರ. ನಿಮ್ಮ ಈ ಕಲಾ ಜಗತ್ತಿನ ಬದುಕಿನಲ್ಲಿ ಇಷ್ಟು ಸಮಯ ನೀವು ನಾಟಕದ ಕ್ಷೇತ್ರದಲ್ಲಿ ಬಹಳಷ್ಟು ದುಡಿದಿದ್ದೀರಿ. ಇತ್ತೀಚೆಗೆ ನಾವು ಕೇಳಿಪಟ್ಟಂತಹ ಶಾಂಭವಿ ನಾಟಕ ನಿಮ್ಮ ಎಲ್ಲ ನಿರೀಕ್ಷೆಗಳನ್ನು ಮೇಲೆ ಹಾಕಿದೆ. ಇದರ ಬಗ್ಗೆ ಏನು ಹೇಳ್ತೀರಾ ನೀವು? ಖಂಡಿತವಾಗಿಯೂ ನಾವು ಸಹ ಎನಿಸಲಿಲ್ಲ ಇಷ್ಟು ಯಶಸ್ಸು ಸಿಗ್ತದಂತ ಅದು ಸ್ಕ್ರಿಪ್ಟ್ ಮಾಡುವಾಗ. ಆದರೆ ನಾವು ಸ್ಕ್ರಿಪ್ಟ್ ಮಾಡುವಾಗ ಎನಿಸ್ತಿದ್ವಿ ಜನ ಬೆಂಬಲ ಸಿಗ್ಬೋದು ಅಂತ. ಅದು ನಿರೀಕ್ಷೆಗೆ ಮೀರಿ ಸಿಕ್ಕಿದೆ. ಅದು ಭಾಳ ಖುಷಿಯಾಗುತ್ತೆ. ಈಗ ನಮಗಿಂತ ಜಾಸ್ತಿ ಜನರೇ ಮಾತಾಡ್ತಿದ್ದಾರೆ ಶಾಂಭವಿ. ಅದು ತುಂಬ ಖುಷಿ ಆಗ್ತದೆ ತಂಡದ. ಇಷ್ಟರವರೆಗೆ ನಾವು ಈ ನಾಟಕದಲ್ಲಿ, ಸಾಮಾಜಿಕ ನಾಟಕದಲ್ಲಿ ಕಾಮಿಡಿ ಮೇಯ್ನ್. ಯಾವುದು ನಾಟಕ ಬರೆಯುವಾಗ ಕಾಮಿಡಿ ಮೇಯ್ನ್ ಅಲ್ಲ, ಕಾಮಿಡಿಯನ್ನು ಇಟ್ಟುಕೊಂಡು ನೀವು ನಾಟಕ ಮಾಡೋದು. ಮುಖ್ಯವಾಗಿ ಕಾಮಿಡಿಗೆ ಪ್ರಾಶಸ್ತ್ಯ ಜಾಸ್ತಿ. ಅದು ಈ ನಾಟಕದಲ್ಲಿ ಕಾಮಿಡಿ ಇಟ್ಕೊಂಡು ಒಂದು ಬೇರೆ ರೀತಿಯ ಒಂದು ಸ್ಟೋರಿ ಕೊಡುವ ಅಂತ, ವಿಭಿನ್ನ ಶೈಲಿಯಲ್ಲಿ ಕೊಡುವ ಅಂತ ಒಂದು ಇತ್ತು, ಮನಸ್ಸಲ್ಲಿತ್ತು. ಹಾಗೆ ಒಂದು ಸ್ಕ್ರಿಪ್ಟ್ ಮಾಡುವಾಗ ಈ ಥರ ಇರಲಿಲ್ಲ. ಅದೇ ಬರ್ತಾ ಒಂದು ಐಡಿಯಾ ನಮ್ಮ ಜೊತೆ ಕಾರ್ತಿಕ್ ಅವರು ತುಂಬ ಸಪೋರ್ಟ್ ಮಾಡಿದರು ಈ ಸ್ಕ್ರಿಪ್ಟ್ ಬರೆಯುವಾಗ. ಹಾಗೆ ಬರಿತಾ ಒಳ್ಳೊಳ್ಳೆ ಐಡಿಯಾ ಸಿಕ್ಕಿತ್ತು. ಆ ಎಲ್ಲ ಐಡಿಯಾವನ್ನು ಇದಕ್ಕೆ ಹಾಕಿದ್ದು ಎಲ್ಲ. ಅಂದರೆ ಕೊರೋನಾ ಟೈಮಲ್ಲಿ 2 ವರ್ಷ ನಾಟಕ ಮಾಡಲಿಕ್ಕೆ ಆಗಲಿಲ್ಲ. ಆ ಟೈಮನ್ನು 2 ವರ್ಷವನ್ನು ನೀವು ಸಂಪೂರ್ಣವಾಗಿ ಶಾಂಭವಿ ಅಂತಾನೆ ತೆಗೆದಿಟ್ಟಿದ್ದೀರಿ. ಖಂಡಿತ. ಅವಾಗ ಹಾಗಾದ್ರೆ ಇದು 2 ವರ್ಷದ ಹಿಂದಿನಿಂದಲೇ ನಿಮ್ಮ ಒಂದು ಕೊರೋನಾ ಟೈಮಲ್ಲಿ ಸ್ಕ್ರಿಪ್ಟ್ ಆದದ್ದು. ಪ್ಲಾನಿಂಗ್ ಮಾಡಿದ್ದೆ ಕೊರೋನಾ ಟೈಮಲ್ಲಿ. ನಂತರ ಡೆವಲಪ್ ಆಗಿ ಈ ರೀತಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಒಂದು ನಾಟಕದ ಯಶಸ್ಸಿನ ಹಿಂದೆ 2 ವರ್ಷಗಳ ನಿಮ್ಮ ಒಂದು ಬೆವರಿನ ಒಂದು ಪರಿಶ್ರಮ ಇದೆ ಅಂತ ಹೇಳ್ಬಹುದು. ಅದಕ್ಕೆ ಈಗ ಫಲ ಸಿಕ್ಕಿತ್ತು ಅಂತ ಖಂಡಿತ. ಅಂದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಅನ್ನು ಮೀರಿ ಜನರೇ ಮಾತಾಡ್ಬೇಕಾದ್ರೆ ಅದ್ರ ಹಿಂದೆ ನಿಮ್ಮ ಎಷ್ಟು ಶ್ರಮ ಉಂಟಂತ ನಮ್ಗೆ ಅದರಲ್ಲೇ ಗೊತ್ತಾಗ. ಹೌದೌದು. ಅದು ನನ್ನ ಒಬ್ಬರಿಂದ ಸಾಧ್ಯ ಅಲ್ಲ, ಖಂಡಿತವಾಗಿ ಸ್ಕ್ರಿಪ್ಟ್ ಇಂದ ಸಾಧ್ಯ ಅಲ್ಲ. ಸ್ಕ್ರಿಪ್ಟ್ ಜೊತೆಗೆ ಮ್ಯೂಸಿಕ್, ಅದರಲ್ಲಿ ಮತ್ತೆ ರಂಗ ವಿನ್ಯಾಸ. ಮುಖ್ಯವಾಗಿ ನಾಟಕದ ಮುಖ್ಯವೇ ರಂಗ ವಿನ್ಯಾಸ. ಎಲ್ಲರೂ ಮಾತಾಡೋದು ಸೆಟ್ಟಿಂಗ್, ಲೈಟಿಂಗ್ ಮತ್ತೆ ಟೆಕ್ನಿಕ್. ಅದು ನಮ್ಮ ಒಬ್ಬರಿಂದ ಸಾಧ್ಯ ಅಲ್ಲ, ಎಲ್ಲ ಟೀಮ್ ವರ್ಕ್. ನಮ್ಮ ತಂಡದ ಪ್ರತಿಯೊಬ್ಬರು ಇದಕ್ಕೆ ಸಾಕ್ಷಿ. ಶಾಂಭವಿ ಒಂದು ಕ್ಲಿಕ್ ಆಗ್ಲಿಕ್ಕೆ ಕಾರಣ ನಮ್ಮ ತಂಡದ ಪ್ರತಿಯೊಬ್ಬರು ಕಲಾವಿದರು ಮಾತ್ರ ಅಲ್ಲ, ಅದರ ಹಿಂದೆ ಇರುವ ಮ್ಯೂಸಿಕ್, ಟೆಕ್ನಿಷಿಯನ್, ಲೈಟಿಂಗ್ ಎಲ್ಲಿ ತನಕ ಅಂದ್ರೆ ನಿಮ್ದು ಒಂದು ಗಾಡಿಯಿಂದ ಲೋಡ್ ತಂದು ಸೆಟ್ ಮಾಡಿ ಅದನ್ನು ಲೋಡ್ ಮಾಡಿ ಪುನಃ ಹೋಗಿ ನಿಮ್ಮ ಗೋಡನಲ್ಲಿ ಇಡುವ ತನಕ ಸಹ ಪ್ರತಿಯೊಬ್ರು, ಈ ಡ್ರೈವರ್ ಇಂದ ಹಿಡಿದು ಆಕ್ಟರ್ ತನಕ ಎಲ್ಲರೂ ಸಹ ನಿಮ್ಗೆ ಒಂದು ಬೆನ್ನೆಲುಬಾಗಿ ಕೆಲಸ ಮಾಡಿದ್ದಾರೆ. ಖಂಡಿತ. ಅದರ ಯಶಸ್ವಿ ಇದು ಫಲ ಸಿಕ್ಕಿದಂತ ಅನಿಸ್ತುಂಟು. ಶಾಂಭವಿ ನಾಟಕವನ್ನು ನಿಮ್ಗೆ ಬರೆಯುವಾಗ ಏನ್ ಅನಿಸಿತ್ತು? ಅಂದ್ರೆ ಯಾವ ಒಂದು ಥಾಟ್ ಅನ್ನು ಇಟ್ಕೊಂಡು ನೀವು ಪ್ರಾರಂಭಿಸಿದ್ದೀರಿ? ಅಂದ್ರೆ ಇದೇ ತರ ನಿಮ್ಮ ಒಂದು ಆಲೋಚನೆ ಇಟ್ಟುಕೊಂಡು ಶುರು ಮಾಡಿದ್ದೀರಾ, ಅಥವಾ ನೀವು ಶುರು ಮಾಡುವಾಗ ಇದ್ದ ಆಲೋಚನೆಗಳೇ ಬೇರೆ, ಅಥವಾ ಬರಿತಾ ಅದರೊಟ್ಟಿಗೆ ಕಥೆಗಳು ಚೇಂಜ್ ಆಯ್ತಾ? ನಿಮ್ಮ ಈ 2 ವರ್ಷದಲ್ಲಿ ನೀವು ಕಥೆಯನ್ನು ಬರೀಲಿಕ್ಕೆ ಶುರು ಮಾಡಿದ್ರಿಂದ ನಿಮ್ಮ ಅನುಭವವನ್ನು ನಮ್ಗೆ ಚೂರು ಹೇಳ್ಬೋದಾ? ಖಂಡಿತವಾಗ್ಲೂ. ನಾವೊಂದು ಬರೆಯುವಾಗಲೇ ನನ್ನ ಜೊತೆ ಕಾರ್ತಿಕ್, ನಾವು ಇಬ್ಬರು ಒಟ್ಟಿಗೆ ಯಾವಾಗಲೂ ಸ್ಕ್ರಿಪ್ಟಿಗೆ ಹೋಗೋದು ಇಬ್ಬರೇ, ನಾನು ಮತ್ತು ಕಾರ್ತಿಕ್ ಇಬ್ಬರು. ಒಂದು ಐಡಿಯಾದಿಂದ ನಾವು ಸ್ಕ್ರಿಪ್ಟ್ ಮಾಡೋದು. ಬರೆಯುವಾಗಲೇ ಒಂದು ಥಾಟ್ ಇತ್ತು, ಈ ನಾಟಕಕ್ಕೆ ಏನಾದರೂ ವಿಭಿನ್ನ ಕೊಡಬೇಕಂತ, ಈ ನಾರ್ಮಲ್ ನಾಟಕಕ್ಕಿಂತ ಏನಾದರೂ ವಿಭಿನ್ನ ಕೊಡಬೇಕಂತ ಆಸೆ ಇತ್ತು. ಅದೊಂದು ಸ್ಟೋರಿ ಇಟ್ಕೊಂಡ್ವಿ, ಒಂದು ಈ ಥರ ಕೊಡುವ ಅಂತ. ಆದರೆ ಹೆದರಿಕೆ ಇತ್ತು, ಜನಗಳು ತಗೊಳ್ತಾರೆ ಇಲ್ವ ಅಂತ ಹೆದರಿಕೆ ಇರ್ತದೆ. ಆದರೂ ಕಾರ್ತಿಕ್ ಹೇಳಿದ, ತೊಂದರೆ ಇಲ್ಲ, ನಾವು ವಿಭಿನ್ನಕ್ಕೆ ಪ್ರಯತ್ನ ಮಾಡುವ, ಜನರು ತಗೊಳ್ಳೋದಾದ ನಂತರ ಮಾಡುವಂಥ ಒಂದು ಸ್ಕ್ರಿಪ್ಟ್ ಮಾಡಿದ್ದು. ಮಾಡುವಾಗಲೇ ನಮಗೆ ತುಂಬ ಐಡಿಯಾ ಬರ್ತಾಯಿತ್ತು. ಐಡಿಯಾ 2 ವರ್ಷದಿಂದ ಬರ್ತಾಯಿತ್ತು. ಅದರಿಂದ ನಮಗೆ ಡೆವಲಪ್ ಮಾಡಲಿಕ್ಕೆ ತುಂಬ ಈಸಿ ಆಯಿತು, ಸುಲಭ ಆಯಿತು. ಮತ್ತು ಟೈಮ್ ಕಮ್ಮಿ ಇದ್ದರೆ ನಾವೊಂದು ಡ್ರಾಮಾ ಅಷ್ಟು ರೀಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಡ್ರಾಮಾ ಮಾಡಬೇಕು, ಅದು ಮುಗಿಸ್ತಿದ್ವಿ. ಆದರೆ ಟೈಮ್ ಇತ್ತು, ಆದ್ದರಿಂದ ಒಳ್ಳೊಳ್ಳೆ ಐಡಿಯಾ ಬಂತು. ಈಗ ಶಾಂಭವಿ ನಾಟಕದಲ್ಲಿ ತಗೊಳಿದ್ರೆ ಮೊದಲಿಗೆ ಆ ದೇವಿ ಬರ್ತದೆ, ಅದರಲ್ಲೊಂದು ಆ ವಿಗ್ರಹ, ಅದೊಂದು ನಂತರ ಐಡಿಯಾ ಬಂದದ್ದು, ದೇವಿಯನ್ನು ಇಟ್ಟು ಮಾಡುವ ಅಂತ. ಅದು ನಾಟಕಕ್ಕೆ ಪ್ಲಸ್ ಆಯ್ತು. ಎಲ್ಲರೂ ಮಾತಾಡ್ತಾರೆ. ಮತ್ತು ಟೆಕ್ನಿಕ್ ಐಡಿಯಾ ಹಾಕಿದ್ವಿ. ಯಾವುದು ಟೆಕ್ನಿಕ್ ಅಂದರೆ ನಾರ್ಮಲ್ ಇದು ಹಿಂದೆ ನಾಟಕಕ್ಕೆಲ್ಲ ಬಂದಿದೆ, ಅದಕ್ಕಿಂತ ವಿಭಿನ್ನವಾಗಿ ಏನಾದರೂ ಮಾಡಬೇಕಂತ 2-3 ಟೆಕ್ನಿಕ್ ಯೂಸ್ ಮಾಡಿದ್ವಿ. ಅದು ಕೂಡ ವರ್ಕೌಟ್ ಆಯಿತು, ಅದು ಖುಷಿ ಆಗ್ತಾ ಉಂಟು. ಹಾಗೆ ಈ ಡ್ರಾಮಕ್ಕೆ ಏನು ಬೇಕು ಎಲ್ಲವನ್ನು ಹಾರ್ಡ್ ವರ್ಕ್ ಮಾಡಿ ಹಾಕಿದ್ದೇವೆ. ಅದೆಲ್ಲ ಸಕ್ಸಸ್ ಆಗಿ ನಾಟಕ ಯಶಸ್ವಿ ಆಗಲಿಕ್ಕೆ ಕಾರಣ ಆಯಿತು ಅಂತ
ಖುಷಿ ಆಗ್ತಾ ಉಂಟು. ಖುಷಿ ಆಗ್ತಾ ಉಂಟು. ಅಂತೂ ನಿಮ್ಮ ಒಂದು ಶ್ರಮಕ್ಕೆ ಸಿಕ್ಕ ಪ್ರತಿಫಲ ತುಂಬಾ ಒಳ್ಳೆ ರೀತಿ ಅಲ್ಲಿವ್ರನ್ನ ಗಣಪತಿ ಆಗ್ಬಹುದು, ಎಲ್ಲ ದೇವರ ಆಶೀರ್ವಾದ, ಎಲ್ಲ ಕಲಾಭಿಮಾನಿಗಳ ಆಶೀರ್ವಾದ, ಕಲಾ ಪೋಷಕರ ಆಶೀರ್ವಾದ ಎಲ್ಲರದ್ದು ಸಹ. ಈಗ ಸಹ ಎಷ್ಟು ಸಾಧಾರಣ 25 ಮೇಲೆ ಶೋ ಬುಕ್ ಆಗಿದೆ. ಫಸ್ಟ್ ಶೋ ನೋಡಿ ಅಷ್ಟು ಬುಕ್ ಮೊದಲ ಶೋ ಅಲ್ಲೇ ತುಂಬಾ ಖುಷಿ ಆಗ್ತಾ ಉಂಟು. ಫಸ್ಟ್ ಟೈಮ್ ಒಂದು ಅಲ್ಲ, ಅದು ಕೂಡ ಉಡುಪಿಯ ತಂಡ ಅಭಿನಯ. ಉಡುಪಿಯ ತಂಡ ಹೇಳೋದಕ್ಕಿಂತ ತುಳು ರಂಗಭೂಮಿಯಲ್ಲಿ ಒಂದು ವಿಶೇಷ ಸಾಧನೆ ಮಾಡಿದ ತಂಡ. ಉಡುಪಿಯ ಒಂದು ಕಡಿಮೆ ಅವಧಿಯಲ್ಲಿ, ನನ್ನ ಪ್ರಕಾರ ಒಂದು 7-8 ವರ್ಷದ ಜರ್ನಿಯಲ್ಲಿ ಒಂದು ಕಡಿಮೆ ಅವಧಿಯಲ್ಲಿ ಒಂದು ಶೋ ಅಲ್ಲಿ 25-30 ಮೇಲೆ ಪ್ರದರ್ಶನವನ್ನು ಕಂಡಂತಹ ಒಂದು ಸಂಸ್ಥೆ ಹೇಳಿದ್ರೆ ಅದು ಅಭಿನಯ ಕಲಾವಿದರ ಹೇಳಬಹುದು. ಖುಷಿ ಆಗ್ತಾ ಉಂಟು. ಈ ನಿಮ್ಮ ಅಭಿನಯ ಕಲಾವಿದರ ಒಂದು ತಂಡ, ಅದರಲ್ಲಿ ನೀವು ಈಗ ಒಂದು ಶಾಂಭವಿಯನ್ನು ಬರೆದಂತಹ ಒಂದು ವಿಕ್ರಮ್ ಅವರಿದ್ದೀರಿ. ಇಲ್ಲಿ ನಿಮ್ಮ ಇದರ ಹಿಂದೆ 7 ನಾಟಕಗಳ ಏನು ಬರ್ದಿದ್ದೀರಾ? 5 ನಾಟಕ. ಈ 5 ನಾಟಕ ಬರೆಯುವಾಗ ನಿಮ್ಗೆ ಹೇಗೆ ಅನಿಸಿತು? ನಾನು ಒಂದು ರೈಟರ್ ಆಗ್ತೇನಾ, ಅಥವಾ ನಾನು ರೈಟರ್ ಆಗ್ಬೇಕಂತ ಬರ್ದದ, ಅಥವಾ ನಿಮ್ಮ ಮನಸ್ಸಲ್ಲಿ ಇದ್ದದೊಂದು ಥಾಟ್ ಅನ್ನು ಕೊಡ್ಬೇಕಂತ ನೀವು ಬರ್ದದ? ಖಂಡಿತ ಆ ರೀತಿ ಇಲ್ಲ. ನಾವು ಫಸ್ಟಿಗೆ ಬಂದದ್ದು ಸನ್ನಿಧಿ ಕಲಾವಿದರು ಉಡುಪಿ ಅಂತ ತಂಡದಲ್ಲಿ ಬಂದದ್ದು. ರವಿಕುಮಾರ್ ಕಡೇಕರ್ ನಮ್ಗೆ ಅವಕಾಶ ಕೊಟ್ಟದ್ದು ಮೊದಲಿಗೆ ಅವರು. ಆ ತಂಡದಲ್ಲಿ ಇರುವಾಗಲೇ ಬಲ್ಯ ತೆಲಿಪಲ್ಲೆ ಅಂತ ಒಂದು ಪ್ರೋಗ್ರಾಮ್ ಅಂತು. ಅದಕ್ಕೊಂದು ನಾವು ತಂಡ ರಚನೆ ಮಾಡುವ, ಒಂದು ಕಾಮಿಡಿ ಕೊಡುವ, ಹೋಗುವ ಟೀಮು ಅಂತ ನಾವು ಒಂದು ಐಡಿಯಾ ಮಾಡಿದ್ವಿ 4 ಜನ ಒಟ್ಟಾಗಿ. ಅಲ್ಲಿ ಹೋಗುವಾಗ ನಮಗೆ ಸ್ಕ್ರಿಪ್ಟ್ ಬೇಕು ಕಾಮಿಡಿಗೆ. ಹೌದಾ, ಸ್ಕ್ರಿಪ್ಟ್ ಯಾರ ಹತ್ರ, ಬೇರೆ ಯಾರ ಹತ್ರ ಕೇಳಬೇಕಾಗ್ತದೆ. ನಾವೇನು ಮಾಡುವಂತ ಐಡಿಯಾ, ನಾವೇ ಮಾಡುವ ಸ್ಕ್ರಿಪ್ಟ್, ಕಾಮಿಡಿ ನಾವೇ ಮಾಡುವಂತ. ಅದಕ್ಕೊಂದು 20 ನಿಮಿಷದ ಸ್ಕ್ರಿಪ್ಟ್ ಡೈಲಿ ಎಪಿಸೋಡ್ ವೈಸ್ ಡೈಲಿ ನಾವೇ ಮಾಡ್ತಿದ್ವಿ. ಅಲ್ಲಿ ಹೋಗುವಾಗ ನಾವು ಅಲ್ಲಿ ಫೈನಲ್ಗೆ ಬಂದ್ವಿ. ಅದು ಖುಷಿ ಆಯ್ತು. ಅಂದ್ರೆ ಹೊಸ ಕಲಾವಿದರು, ನಾವು ಹೊಸ ಬರುವಂತ ದೊಡ್ಡ ವಿಷಯ. ಹೌದು, ಅಂದ್ರೆ ನಾವೇ ಮಾಡ್ಕೊಂಡು ಮಾಡಿದ್ದು ಎಲ್ಲವೂ ನಿಮ್ಮದೇ ಆಗಿದೆ. ಅಂದ್ರೆ ನನ್ನ ಪ್ರಕಾರ ಸ್ಕ್ರಿಪ್ಟ್ ನಿಮ್ಮದೇ, ಮ್ಯೂಸಿಕ್ ನಿಮ್ಮದೇ, ಇಡೀ ನಿರ್ದೇಶನ ಮಾತ್ರ ಇಲ್ಲ ನಮ್ಮದೇ, ನಿರ್ದೇಶನ ನಮ್ಮದೇ. ಹಾಗಾಗಿ ನಿಮ್ಮಲ್ಲೇ ಇದ್ದದ್ರಿಂದ ನಿಮ್ಗೆ ಅದೊಂದು ಸ್ಫೂರ್ತಿ ಆಯ್ತು. ಆ ಸ್ಕ್ರಿಪ್ಟ್ ಸ್ಕಿಲ್ ಅಲ್ಲಿ ಒಂದು ಯೂಸ್ ಆಯ್ತು. ಎಲ್ಲರೂ ಕಾಮಿಡಿ ಎಲ್ಲ ಹೊಗಳ್ತಿದ್ರು ಒಳ್ಳೆಗಿದೆ ಅಂತ. ಅದಕ್ಕೊಂದು ನೆಕ್ಸ್ಟ್ ಮಾಡುವಾಗ ನಮ್ಗೆ ಆಯ್ತು, ನಾವು ಈಗ ಬಲ್ಯದಲ್ಲಿ 4 ಜನರ ತಂಡ, ಬಲ್ಯದಲ್ಲಿ ಒಂದು 20 ನಿಮಿಷ ಸೀಮಿತ. ಅದನ್ನ ತಂಡ ಮಾಡಿದ್ರೆ ಹೇಗೆ ಅಂತ ಒಂದು ಐಡಿಯಾ ಬಂತು. ನಮ್ಗೊಂದು 6 ಜನ ಇದ್ವಿ, ತಂಡ ಮಾಡಿದ್ರೆ ಹೇಗೆ ಅಂತ. ಮತ್ತೆ ಆಗ ಎಲ್ಲ ಸಪೋರ್ಟ್ ಮಾಡಿದ್ರು. ಉಮೇಶ್ ಅಲ್ಲಿ ಅವರು, ಕಾರ್ತಿಕ್, ನಮ್ಮ ರವಿನಂದನ್, ರಾಕೇಶ್, ವಿನೋದ್ ಮತ್ತೆ ನಾನು, ಇಷ್ಟು ಜನ ಕೂಡಿಕೊಂಡು ಒಂದು ತಂಡ ಮಾಡುವಾಗ ನಮ್ಗೆ ಒಂದು ಸಪೋರ್ಟ್ ಮಾಡಿದ್ದು ಹಳೆಯವರು ಶೇಖರಣ್ಣ. ಫಸ್ಟ್ ತಂಡ ಮಾಡುವಾಗ ಅವರ ಸಪೋರ್ಟ್ ಇಂದ ಮತ್ತು ಬಾಲಕೃಷ್ಣ ಶೆಟ್ಟಿ ನಿಟ್ಟೂರು ಅವರ ಸಪೋರ್ಟ್ ಇಂದ ನಾವು ಒಂದು ತಂಡ ಮಾಡಿದ್ವಿ 7 ವರ್ಷದ ಹಿಂದೆ, ಅಭಿನಯ ಕಲಾವಿದರು ಉಡುಪಿ ಅಂತ. ಆ ತಂಡದಲ್ಲಿ ಮೊದಲ ನಾಟಕ ಎನ್ನಿನಿ ಬೇತೆ ಆಯ್ನಿ ಬೇತೆ ಅಂತ. ಅದು ಫಸ್ಟ್ ನಾಟಕ ನಾನು. ಅದಕ್ಕೆ ಸಹ ನಾನೇ ಕಾಮಿಡಿ ಎಲ್ಲ ಬಂದು ಸ್ಕ್ರಿಪ್ಟ್ ಎಲ್ಲ ಬರೆದು ಫಸ್ಟ್ ನಾಟಕ ಅದು. ಆ ನಾಟಕವನ್ನು ಮೊದಲ ಪ್ರದರ್ಶನ ಮಣಿಪಾಲದಲ್ಲಿ ಆಗುವಾಗ ಸೂಪರ್ ಹಿಟ್ ಆಗಿ ಬಂತು. ನಮ್ಗೆ ಎನಿಸ್ಲಿಲ್ಲ ನಮ್ಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಜನಗಳು. ಅದು ಮೊದಲ ತಂಡ, ಫಸ್ಟ್ ಶೋ ನಾಟಕ, ಅದು ಕೂಡ ಸೂಪರ್ ರೆಸ್ಪಾನ್ಸ್ ಬಂತು. ತುಂಬ ಖುಷಿ ಆಯ್ತು. ಊರಿಂದ ಎಲ್ಲ ಮತ್ತೆ ಎಲ್ಲ ರೀತಿಯಿಂದ ಸಪೋರ್ಟ್ ಸಿಗ್ತಾ ಬಂತು. ಅದರ ನಂತರ ನಾವು 3D, ಬರಂದೆ ಕುಲ್ಲೈ, ವಂಚಿತು ಪಿನಿ, ಇತ್ತೆ ಗೊತ್ತಾಗಿ ಈ ನಾಟಕ ಎಲ್ಲ ಸಪೋರ್ಟ್ ಸಿಕ್ಕಿತ್ತು. ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರು ಜನಗಳು. ಈಗಲೂ ಮತ್ತೆ ಶೋ ಅಂದ್ರೆ ನಮಗೆ ಬರಂದೆ ಕುಲ್ಲೈ ತುಂಬಾ ಶೋ ಸಿಕ್ಕಿದಂದ್ರೆ ಆ ನಾಟಕ 150 ಮೇಲೆ ಪ್ರದರ್ಶನ ಈಗ ಖಂಡಿತ ಕುಂದಾಪುರ ಸೈಡ್ ಈಗ ಸಹ ನಡೀತಾ ಉಂಟು. ಆ ನಾಟಕದಿಂದ ಒಂದು ನಮ್ಮ ತಂಡಕ್ಕೆ ಶೋ ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ತಂಡ ಒಂದು ಎಲ್ಲ ಕಡೆ ಅಭಿನಯ ಅಂತ ಆ ನಾಟಕದಿಂದ ನಮ್ಗೆ ಇದಾಯ್ತು. ಆದ್ರೆ ಈಗ ಸದ್ಯಕ್ಕೆ ಈಗ ಶಾಂಭವಿ ಆ ಎಲ್ಲ ನಾಟಕಕ್ಕಿಂತ ಒಂದು ಹಂತದ ಮೇಲೆ ಅದು ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನಮ್ಮ ತಂಡ ಒಮ್ಮೆಲೆ ಹೋಗೋದಲ್ಲ, ಹಂತವಾಗಿ ಅದು ತುಂಬಾ ಖುಷಿ ಆಗ್ತಾ ಉಂಟು. ಶಾಂಭವಿ ನಾಟಕವನ್ನು ನೀವು ಜನರಿಗೆ ತೋರಿಸಿ ಆಗಿದೆ. ಹೊಸತನದ ಹುಡುಕಾಟದಲ್ಲಿ ಅಭಿನಯ ಕಲಾವಿದರು ಸಾಧಾರಣ ಒಂದು ಗುರಿಯನ್ನು ಮುಟ್ಲಿಕ್ಕೆ ಹತ್ರ ಬರ್ತಾ ಇದ್ದೀರಿ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ನಮ್ಮ ಟೆಕ್ನಾಲಜಿ ಅಪ್ಡೇಟ್ ಆಗಿದೆ ಅಲ್ಲಿ ತನಕಕ್ಕೆ ನಿಮ್ಮ ನಾಟಕ ತಂದು ನಿಲ್ಲಿಸಿದ್ದೀರಿ. ಹೌದೌದು. ಉದಾಹರಣೆ ಹೇಳುವುದಾದ್ರೆ ನಿಮ್ಮ ಅದು ಕೆಲವು ಸ್ಮೋಕ್ಗಳನ್ನು ಬಳಸಿ ಅಥವಾ ಇನ್ನೊಂದು ಯಾವುದೋ ವೆರೈಟಿಗಳನ್ನೆಲ್ಲ ಒಂದು ಫಿಲ್ಮ್ ನೋಡುವಾಗ ಯಾವ ರೀತಿ ಅನುಭವ ಆಗ್ತದ ಅದೇ ರೀತಿಯಾಗಿ ಒಂದು ನಾಟಕದಲ್ಲೂ ಇಂಥದ್ದೊಂದು ಮಾಡಬಹುದಾ ಅಂತ ಒಂದು ನಾರ್ಮಲ್ ಅಥವಾ ಒಂದು ಅಬ್ನಾರ್ಮಲ್ ಆಡಿಯನ್ಸ್ಗಳಿಗೆ ಸಹ ಒಂದ್ಸಲ ಮೈ ರೋಮಾಂಚಕ ಆಗುವ ರೀತಿಯಲ್ಲಿ ನೀವು ತೋರಿಸಿದ್ದೀರಿ. ಈಗ ನಿಮ್ಗೆ ಇರೋ ಸವಾಲು ಇನ್ನು ಮುಂದಿನ ನಾಟಕಗಳನ್ನು ನೀವು ಇನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ. ಅಂದ್ರೆ ಅದರ ಮಟ್ಟಿಗೆ ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ಅಂದ್ರೆ ಶಾಂಭವಿಯನ್ನು ನಾವು ಕೊಡುವಷ್ಟು ಕೊಟ್ಟಿದ್ದೇವೆ, ಇದರ ಮೇಲೆ ನಾವು ಇನ್ನೇನು ಕೊಡಬಹುದು ಅಂತ. ನನ್ನ ಪ್ರಕಾರ ನೀವು ಇಲ್ಲಿ ತನಕ ಅಪ್ಡೇಟ್ ಆದದ್ದೆಲ್ಲವನ್ನು ಅದರಲ್ಲಿ ಬಳಸಿದ್ದೀರಿ. ಹೌದೌದು. ಅಂದ್ರೆ
ಪ್ರತಿಯೊಂದು ಸೀನಲ್ಲಿ ಸಹ ಒಂದೊಂದು ಅಪ್ಡೇಟ್ ಅನ್ನು ನಾನು ನೋಡಿದೆ. ಹೌದೌದು. ಇನ್ನು ಬರುವ ನಾಟಕಗಳಿಗೆ ನಿಮ್ಗೊಂದು ಸವಾಲಾಗಿ ಅದು ಮೂಡ್ತದಂತ ನನಗೆ ಅನಿಸ್ತದೆ. ಅದ್ರ ಬಗ್ಗೆ ನಿಮ್ಮಲ್ಲಿ ನಾನು ಕೇಳೋದು, ಹೇಗೆ ನೀವು ಅದಕ್ಕೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಿ ಅಂತ. ಅದು ಖಂಡಿತ. ಆದರೆ ಅದರ ಬಗ್ಗೆ ಇನ್ನೂ ಯೋಚನೆ ಮಾಡಲಿಲ್ಲ. ಯಾಕಂದ್ರೆ ಈಗ ಶಾಂಭವಿ ಸ್ಟಾರ್ಟಿಂಗ್, ಈಗ ಒಂದು ಪ್ರದರ್ಶನ ಆಗಿ ಈಗ ಬುಕ್ಕಿಂಗ್ 25-30 ಆಗಿದೆ. ಇನ್ನು ಅದರ ಬಗ್ಗೆ ಹೆಚ್ಚು ಶೋ ಮಾಡಬೇಕು, ಹೆಚ್ಚು ಜನರಿಗೆ ಆ ಪ್ರದರ್ಶನ ಸಿಗಬೇಕು, ನೋಡಬೇಕು, ಜನರು ಒಂದು ಹೊಸತನವನ್ನು ನೋಡಬೇಕು. ಅಂದರೆ ಅಷ್ಟು ಕಷ್ಟಪಟ್ಟದಕ್ಕೆ ಫಲ ಸಿಗಬೇಕು. ಅದರ ನಂತರ ಇನ್ನು ಮುಂದಿನದ್ದು ಯೋಚನೆ ಮಾಡಬೇಕು. ಆದರೆ ಯೋಚನೆ ಮಾಡುವ ಕರೆಕ್ಟ್ ನೀವು ಹೇಳಿದಾಗೆ ಶಾಂಭವಿಗಿಂತ ಇನ್ನು ಅಂದ್ರೆ ಏನಾಗ್ತದಂದ್ರೆ, ಈಗ ನಮ್ಮಂತ ಒಂದು ಕೆಲವರು ಈಗ ಅಭಿಮಾನಿಗಳು, ನಾಟಕಾಭಿಮಾನಿಗಳು, ಪೋಷಕರೆಲ್ಲ ಇರ್ತಾರೆ, ಬರ್ತಾರೆ. ನೋಡಿದ ಕೂಡಲೇ ನಿಮ್ಮ ಆ ಆಲೋಚನೆಯನ್ನು ನೋಡಿ, ಶಾಂಭವಿಯನ್ನು ನೋಡಿದವರು ಇನ್ನೂ ಅಭಿನಯ ನಾಟಕವನ್ನು ಎಲ್ಲಿದ್ರು ಸಹ ಹೋಗ್ಬೇಕು, ಅವರ ಪ್ರತಿಯೊಂದು ಹೊಸ ನಾಟಕಗಳಿಗೂ ಮೊದಲು ನಾನು ಹೋಗಿ ಕುತ್ಕೋಬೇಕು ಅಂತ ಹೇಳಿ ಇರುವಂತ ಮೈಂಡ್ ಸೆಟ್ಗಳೇ ಜಾಸ್ತಿ. ಖಂಡಿತ. ಅಂತವರಿಗೆ ನೀವೇನ್ ಮಾಡ್ತಿದ್ದೀರ ಅಂದ್ರೆ ಶಾಂಭವಿಯನ್ನು ನೋಡಿ ಅದಕ್ಕಿಂತ ಕೆಳಗೆ ಹೋಗದಾಗಿ ನೋಡ್ಕೊಳ್ಳುವಂತ ಜವಾಬ್ದಾರಿ ಜಾಸ್ತಿ ಆಗಿದೆ. ಅಂದ್ರೆ ಇದೊಂದು ಸಾಧಾರಣ ನನ್ನ ಪ್ರಕಾರ ಒಂದು 2-3 ವಾರದ ಹಿಂದೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ. ಖಂಡಿತ. ಆ ಜವಾಬ್ದಾರಿಯನ್ನು ಉಳಿಸ್ಲಿಕ್ಕೆ ನಿಮ್ಮ ಕೆಲಸ 2ರಷ್ಟು ಜಾಸ್ತಿ ಆಗ್ಬೇಕು. ಹೌದೌದು, ಖಂಡಿತ. ಅದಕ್ಕೋಸ್ಕರ ನಾನು ಕೇಳಿದೆ, ಯಾವ ರೀತಿಯಾಗಿ ನೀವು ಅದಕ್ಕೆ ಪ್ರಿಪೇರ್ ಆಗ್ತಿದ್ದೀರಿ, ಅಥವಾ ಇನ್ನು ತಂಡದಲ್ಲಿ ಹೊಸತೇನಾದ್ರೂ ಹೇಗೆ ಮಾಡಬಹುದು, ಇದರ ಬಗ್ಗೆ? ಖಂಡಿತ ಮಾಡ್ಲೇಬೇಕಾಗುತ್ತೆ. ಆದ್ರೆ ಈಗ ಯೋಚನೆ ಇಲ್ಲ ಸದ್ಯಕ್ಕೆ. ಖಂಡಿತ ಮಾಡ್ಲೇಬೇಕು. ಯಾಕಂದ್ರೆ ಇನ್ನು ಇದು ಹೊಸತನ, ಇದರಲ್ಲಿ ಇನ್ನೂ ಏನಾದ್ರೂ ಹೊಸತನ ಹುಡುಕ್ಬೇಕಾಗ್ತದೆ ಅಲ್ವಾ? ಖಂಡಿತ. ಈಗ ಶಾಂಭವಿಯನ್ನು ಇಟ್ಟುಕೊಳ್ಳೋದಾದ್ರೆ, ಈಗ ಶಾಂಭವಿ ಅನ್ನೋ ಕತೆ ನಿಮ್ಗೀಗ ಆ ಕತೆ ಅದೊಂದು ನಿಮ್ಗೆ ಆ ಕತೆ ಈ ತರ ನಾನು ಚಿತ್ರಣ ಮಾಡ್ಬೇಕಂತ ಆದ್ರೆ ಬರೆಯುವ ಮುಂಚೆ ನಿಮ್ಗೆ ಏನಾದ್ರು ಒಂದು ಥಾಟ್ ಇರಬೇಕು. ಖಂಡಿತ. ಈ ಕತೆ ಈ ತರ ಕೊಟ್ರೆ ಜನರಿಗೆ ರೀಚ್ ಆಗ್ತದೆ, ಅಥವಾ ಈ ಕಥೆಯಲ್ಲಿ ಏನಾದ್ರೂ ಒಂದು ಜನರಿಗೆ ಅಂದ್ರೆ ಒಂದು ಅವರ ಜೀವನದಲ್ಲಿ ಅಳವಡಿಸ್ಲಿಕ್ಕೆ ಆಗುವಂತ ಏನಾದ್ರೂ ಒಂದು ಸಂದೇಶ ಇರಬೇಕು ಅಂತ. ಖಂಡಿತ. ಸಂದೇಶ ಪ್ಲಸ್ ಕಾಮಿಡಿ ಪ್ಲಸ್ ಒಂದು ವಿಶೇಷ ರೀತಿಯ ಒಂದು ನಿಮ್ಮ ಒಂದು ತಂಡ ಕೊಟ್ಟಂತ ಒಂದು ಪ್ರದರ್ಶನ ಅದು ಆಡಿಯನ್ಸ್ ಅನ್ನು ಕೂತ್ಕೊಳಿಸಿದೆ. ಖಂಡಿತ. ಈ ಕಂಟೆಂಟ್ ಬರ್ಲಿಕ್ಕೆ ನಿಮ್ಗೆ ಕಾರಣ ಏನು ಅಂತ? ಅದೇ ಕಂಟೆಂಟ್ ಅಂದ್ರೆ ನಾವೊಂದು ಹೊಸತನ ಕೊಡ್ಬೇಕಾದ್ರೆ ಯಾವ ರೀತಿಯನ್ನು ಯೋಚನೆ ಮಾಡುವಾಗ ನಾವೊಂದು ಇದೊಂದು ಈ ಕಂಟೆಂಟ್ ರೆಫರ್ ಮಾಡ್ಲಿಕ್ಕೆ ತುಂಬಾ ಒಂದು ಹಾರರ್ ಕೊಡುವಂತ ಮೊದಲು ಅನಿಸಿದ್ದು, ಹಾರರ್ ಟೈಪ್ ಏನಾದ್ರು ಕೊಡುವ ಅಂತ ಅನಿಸಿದ್ದು. ಅಂದ್ರೆ ಇಷ್ಟ ತನಕ ಯಾರು ಮಾಡದಿದ್ದಂತ ಒಂದು ಕಥೆನೇ ತೆಗೆದಿದ್ದೀರಿ ನಾಟಕದಲ್ಲಿ. ಇದು ಕಷ್ಟ. ಯಾಕಂದ್ರೆ ಸಿನಿಮಾದಲ್ಲಿ ಮಾಡಬಹುದು, ಸಿನಿಮಾದಲ್ಲಿ ಬೇರೆ ಬೇರೆ ಸೆಟ್ ಮಾಡಿ ಬೇರೆ ಬೇರೆ ತೋರಿಸಬಹುದು, ಸಿನಿಮಾದಲ್ಲಿ ಏನ್ ಬೇಕಾದ್ರೂ ತೋರಿಸಬಹುದು. ಆದ್ರೆ ರಂಗಭೂಮಿಯಲ್ಲಿ ಒಂದು ಚೌಕಟ್ಟು, 2.5 ಗಂಟೆಯಲ್ಲೇ ನಿಲ್ಬೇಕು, ಆ ವೇದಿಕೆಯಲ್ಲಿ ನಿಲ್ಬೇಕು, ಅಂದ್ರೆ ಸ್ಟೋರಿ ಎಲ್ಲ ತೋರಿಸ್ಬೇಕು. ಇಲ್ಲಿ ನಾವು ಫ್ಲಾಶ್ ಬ್ಯಾಕ್ ಎಲ್ಲ ತೋರಿಸಿದ್ದೇವೆ. ಹೌದು, ಅದು ಫಿಲ್ಮ್ ಅಲ್ಲಿ ಮಾಡ್ಬೋದು. ಹೇಗೆ ರಂಗಭೂಮಿಯಲ್ಲಿ ತೋರಿಸ್ಬೇಕಂತ ಆಸೆ ಇತ್ತು, ಅದು ಹೆದರಿಕೆ ಸಹ ಇತ್ತು. ಅಂದ್ರೆ ಜನಗಳು ತಗೊಳ್ತಾರೆ ಅಲ್ವಾ ಅಂತ ತೋರಿಸುವಾಗ. ಬಟ್ ಜನಗಳು ಸೂಪರ್ ಆಗಿ ತಗೊಂಡಿದ್ದಾರೆ, ಅದು ತುಂಬಾ ಖುಷಿ ಆಯ್ತು ನನಗೆ. ಅದೇ ಖುಷಿಯ ವಿಷಯ. ಅದಕ್ಕೆ ನೋಡ್ಬೇಕು, ಜನರ ಸಪೋರ್ಟ್ ಸಿಕ್ಕಿದ್ರೆ ಇಂಥದ್ದೇ ಮುಂದೆ ಕೂಡ ಮಾಡ್ಬೇಕಂತ ಆಸೆ ಉಂಟು. ಸಪೋರ್ಟ್ ಬೇಕು, ಆಶೀರ್ವಾದ ಬೇಕು, ಜನರದ್ದು, ದೇವರದ್ದು, ಎಲ್ಲರದ್ದು. ಪ್ರಯತ್ನದ ಹಿಂದೆ ಎಲ್ಲ ದೇವರುಗಳದ್ದು, ಜನರದ್ದು, ಎಲ್ಲರದ್ದು ಆಶೀರ್ವಾದ. ಖಂಡಿತ. ಪ್ರಯತ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡುವಂಥದ್ದಲ್ಲ. ಖಂಡಿತ. ಹಾಗೆ ಇಷ್ಟು ಹೊತ್ತು ಶಾಂಭವಿ ನಾಟಕದ ಬಗ್ಗೆ ನಾವು ಮಾತಾಡಿದ್ವಿ. ಈಗ ನಿಮ್ಮ ಒಂದು ಪರ್ಸನಲ್ ಲೈಫ್ನ ಬಗ್ಗೆ ನಾವು ಒಂಚೂರು ಮೆಲುಕು ಹಾಕುವ. ನಿಮ್ಮ ಒಂದು ಬಾಲ್ಯ ಹೇಗಿತ್ತು? ನಿಮ್ಗೆ ಬಾಲ್ಯದಲ್ಲಿರುವಾಗ ನಿಮ್ಗೆ ಅನ್ಸಿತ್ತ ನಾನೊಬ್ಬ ಕಲಾವಿದ ಆಗ್ತೇನೆ, ಕಲಾವಿದ ಆಗ್ಬೇಕು, ಅಥವಾ ಒಂದು ನಾಟಕವನ್ನು ಬರೆಯುವಂತ ಆಗ್ಬೇಕು, ಅಥವಾ ನಾನು ನಾಟಕದಲ್ಲಿ ಕಾಮಿಡಿಯನ್ ಆಗಿಯೇ ಹೋಗ್ಬೇಕು, ಕಾಮಿಡಿಯೇ ಮಾಡಬೇಕು, ಅಥವಾ ನಾನು ಕಾಮಿಡಿಯನ್ ಆಗ್ತೇನೆ ಅಂತ ಈ ತರದ್ದು ಏನಾದ್ರು ಕನಸನ್ನು ನೀವು ಸಣ್ಣದಿರುವಾಗ ಕಂಡಿದ್ರ? ಸಣ್ಣದಿರುವಾಗ ಹಾಗೆ ಇರಲಿಲ್ಲ. ಅಂದ್ರೆ ಆಸಕ್ತಿ ಇತ್ತು ಎಲ್ಲದರಲ್ಲೂ, ಛದ್ಮವೇಷ ಮುಖ್ಯವಾಗಿ ಎಲ್ಲದರಲ್ಲೂ ಭಾಗಿಯಾಗ್ತಿದ್ದೆ. ಈ ಪ್ರತಿಭಾ ಕಾರಂಜಿ ಇರ್ಬೋದು, ಡ್ಯಾನ್ಸ್, ಛದ್ಮವೇಷ, ಈ ಸಣ್ಣ ಪುಟ್ಟ ನಾಟಕ, ಅದರಲ್ಲೂ ಆಸಕ್ತಿ ಜಾಸ್ತಿ ಆಗ ಸಣ್ಣದಿರುವಾಗಲೇ. ಅದೀಗ ನಮಗೆ ಸ್ವಲ್ಪ ಯೂಸ್ ಆಯ್ತು ಅಂತ ಅನಿಸ್ತುಂಟು ಈಗ ನಮ್ಗೆ ನಾಟಕಕ್ಕೆ. ಆಗ ಅನಿಸ್ತಿರುವಾಗ ನಮ್ದು ಹೈಸ್ಕೂಲಲ್ಲಿ ಒಂದು ಗಂಗಾರಾಮ್ ಅಂತ ಒಂದು ನಾಟಕ ಇತ್ತು. ಅದಕ್ಕೆ ಅಪ್ಪು ಮಾಸ್ಟರ್ ಅಂತ ನಮ್ಮ ಡೈರೆಕ್ಷನ್ ಮಾಡಿದ್ದು ಮಾಸ್ಟರ್. ಅದು 40 ಜನ ಇದ್ರು ಒಂದು ಆಡಿಷನ್ಗೆ, ಅಂದರೆ ಸೆಲೆಕ್ಟ್ ಮಾಡಲಿಕ್ಕೆ. ನಂದು ಅವರಿಗೆ ಪರಿಚಯ ಇಲ್ಲ ಆಗ. ನಾನು ಸಹ ಒಂದು ಆಡಿಷನ್ ಕೊಡು ಅದು ಆಸಕ್ತಿ, ಆದರೆ ಡೌಟ್ ಇತ್ತು ನನಗೆ, ಸೆಲೆಕ್ಷನ್ ಆಗೋದೆಲ್ಲ ಡೌಟ್ ಇತ್ತು. ಆದರೆ ಅಲ್ಲಿ ಆಡಿಷನ್ ಕೊಡುವಾಗ ಒಂದು ಡೈಲಾಗ್ ಹೇಳುವಾಗ ನನಗೆ ಕಾಮಿಡಿ ಕೊಟ್ಟರು. ಅದು ನನ್ನ ಜೊತೆ ರವಿಕಿರಣ್ ಅಂತ ಸಪೋರ್ಟ್, ಈಗಲೂ ಸಪೋರ್ಟು. ಅವರು ಈಗ ಫಿಲ್ಮ್ ಡೈರೆಕ್ಟರ್ ಆಗಿದ್ದಾರೆ, ನಮಗೊಂದು ಫಿಲ್ಮ್ಗೆ ಚಾನ್ಸ್ ಕೊಟ್ಟಿದ್ದಾರೆ. ಅವ್ರ ಜೊತೆ ಇದ್ದದ್ದು ನಾನು. ಅವರು ನನಗೆ ಸಪೋರ್ಟ್ ಮಾಡಿದರು. ವಿಕ್ರಮ್ ಸರ್ ಈಗ ಒಳ್ಳೆ ಮಾಡ್ತಾರೆ ಆ್ಯಕ್ಟಿಂಗ್, ಒಂದು ಚಾನ್ಸ್ ಕೊಡಿ. ಆ ಮೋಸ್ಟ್ ಓಕೆ ಒಂದು ಡೈಲಾಗ್ ಕೊಟ್ಟು ಡೈಲಾಗ್ ಹೇಳಿದೆ, ಖುಷಿ ಆಯಿತು ಅವ್ರಿಗೆ.
ಅವರು ಆ ಡ್ರಾಮಾಕ್ಕೆ ಹಾಕಿದ್ರು. ಅದು ರವಿಕಿರಣ್ ನನ್ನ ಅಪ್ಪನ ರೋಲು, ನಾನು ಮಗ, ಕಾಮಿಡಿ. ಆ ನಾಟಕ ಸ್ಕೂಲ್ ಡೇಲಿ ಸೂಪರ್ ಆಯ್ತು, ಕಾಮಿಡಿ. ಆಗ ನಂಗೊಂದು ಖುಷಿ ಆಯ್ತು, ನಾನು ನಾಟಕ ಮಾಡ್ಬೋದು. ನಿಮ್ದು ನಾಟಕಕ್ಕೆ ಪಾದಾರ್ಪಣೆ ಮಾಡ್ಬೋದು. ಆ ನಂತರ ನಂಗೆ ಚಾನ್ಸ್ ಸಿಕ್ಕಿದ್ದು ನಾವು ಮಂಚಿ ಶಾಲೆ ಅಂತ ಒಂದು ಪ್ರೈಮರಿ ಕಲ್ತದಲ್ಲಿ, ಮಂಚಿ ಶಾಲೆ ಅಲ್ಲಿ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಒಂದು ನಾಟಕ ಮಾಡಿದ್ವಿ, ಈ ದಾಯ ಭತ್ತ ಅಂತ, ರವಿಕುಮಾರ್ ಕಡೆಕರ್ ಇವರದ್ದು. ಅದ್ರಲ್ಲಿ ಒಂದು ಕುಡುಕನ ಪಾತ್ರ ಮಾಡಿದ್ದು ಫಸ್ಟ್ ಟೈಮ್. ಒಂದು ನಾಟಕ ರಂಗಭೂಮಿಗೊಂದು ಅನುಭವ ಸಿಕ್ಕಿದ್ದು ಫಸ್ಟ್ ಟೈಮ್, ಹೊರಗಿನ ಒಂದು ನಾಟಕ. ರಂಗಭೂಮಿಯಲ್ಲಿ ರವಿಕುಮಾರ್ ಕಡೆಕರ್ ಅವರ ರಚನೆಯಲ್ಲಿ ಮೂಡಿರುವಂತ ಈ ದಾಯ ಭತ್ತ ನಾಟಕ. ಅದರಲ್ಲಿ ಕುಡುಕನ ಪಾತ್ರ ಅವ್ರಿಗೆ ಇಷ್ಟ ಆಯ್ತು. ಇಷ್ಟ ಆಗಿ ಅಲ್ಲಿಂದ ಕಾರ್ತಿಕ್ ಅವರನ್ನು ಮ್ಯೂಸಿಕ್ ತಗೊಂಡ್ರು ಅವರು ತಂಡಕ್ಕೆ, ಸನ್ನಿಧಿ ಕಲಾವಿದರು. ಅಲ್ಲಿ ಯಾರೋ ಒಂದು ಆರ್ಟಿಸ್ಟ್ ಕೈ ಕೊಟ್ಟಾಗ ನಂಗೊಂದು ಅವರು ಕಾಲ್ ಮಾಡಿ ಕೇಳಿದ್ರು, ಒಂದು ಪಾತ್ರ ಉಂಟು, ಮಾಡ್ಬೋದಾ, ಸಣ್ಣ ಪಾತ್ರ ಮಾಡ್ಬೋದಾ ಅಂತ. ನಂಗೆ ತುಂಬಾ ಖುಷಿ ಆಯ್ತು. ಅದನ್ನು 12 ವರ್ಷ ಹಿಂದೆ, 12 ವರ್ಷ ಹಿಂದೆ ತುಂಬ ಮಾಡ್ತೇನೆ ಅಂತ ಸಣ್ಣ ಪಾತ್ರ ಹೇಳಿದ, ಮಾಡ್ತೇನೆ, ತೊಂದರೆ ಇಲ್ಲ. ಅಲ್ಲಿ ನನ್ನ ರಂಗಭೂಮಿ ಜರ್ನಿ ಸ್ಟಾರ್ಟ್ ಆದ ಅಲ್ಲಿ. ಅಲ್ಲಿ ಕಲ್ಪರೆ ಮಸ್ತುಂಡ ನಾಟಕ, ಸನ್ನಿಧಿ ಕಲಾವಿದರು, ಅದರಿಂದ ಪಾನ್ಬಿಡು ಪಾಂಡುರಂಗ, ಆ ನಂತರ ಬರ್ಪೆದ್ನೆ ಬೈಜಿ ಎಲ್ಲ ನಾಟಕ ಮಾಡಿದ್ದು, ಅದ ನಂತರ ಮಾಡಿದ್ದು. ಒಂದು 3-4 ವರ್ಷ ಅವರ ರವಿಕುಮಾರ್ ಕಡೆಕರ್ ಅವರ ತಂಡದಲ್ಲಿ ಇದ್ದೆ. ಅಲ್ಲಿ ಸತೀಶ್ ಆಚಾರ್ಯ ಪೆರಡೂರು ಅವರ ನಿರ್ದೇಶನದಲ್ಲಿ ಬೆಳೆದದ್ದು ನಾನು. ಫಸ್ಟ್ ಡೈರೆಕ್ಷನ್ ಅವರೇ, ಸತೀಶ್ ಆಚಾರ್ಯ ಪೆರಡೂರು ಅವರು. ಆ ನಂತರ ಬಲ್ಲಿ ತೆಲಿಪಲ್ಲಿ ಬಂದು ಆ ಟೀಮ್ ಮಾಡಿದ್ವಿ. ಆ ನಂತರ ನನಗೆ ನಾಟಕದ ಆಸಕ್ತಿ ಜಾಸ್ತಿ, ನಾಟಕ ತುಂಬ ಮಾಡ್ಬೇಕಂತ. ಅದಕ್ಕಾಗಿ ಇಲ್ಲಿ ಸನ್ನಿಧಿಯಲ್ಲಿ ಇತ್ತು, ನಾಟಕ ಇತ್ತು, ಆದ್ರೆ ಇನ್ನೂ ನಾಟಕ ಮಾಡಬೇಕು, ಇನ್ನು ಖಾಲಿ ಚೌತಿನವರ ಹತ್ರಗೆ ಸೀಮಿತ ಅಲ್ಲ, ಬೇರೆ ಟೈಮ್ ಹೆಚ್ಚಾಯ್ತು, ನಾಟಕ ಮಾಡ್ಬೇಕಂತ. ಅದಕ್ಕೋಸ್ಕರ ನಾವೊಂದು ತಂಡ ಮಾಡಿದ್ದು, ನಾನು, ಕಾರ್ತಿಕ್, ರವಿನಂದನ್, ರಾಕೇಶ್, ವಿನೋದ್ ಮತ್ತೆ ಉಮೇಶ್ ಅಲಿ ಅವರು ಒಟ್ಟಾಗಿ ಒಂದು ತಂಡ ಮಾಡಿ, ಅದೇ ತಂಡ ಅಭಿನಯ. ನಿಮ್ಗೆ ತಂಡಕ್ಕೆ ಅಭಿನಯ ಅಂತಾನೆ ಹೆಸರಿಡ್ಬೇಕಂತ ಯಾಕೆ ನಿಮ್ಗೆ ಅನಿಸಿದ್ದು? ಹೆಸರು ಕೆಲವು ಬಂತು, ಎಲ್ಲ ಐಡಿಯಾ ಮಾಡಿ ಕೆಲವು ಹೆಸರು ಇಟ್ರು. ಆದ್ರೆ ಈ ಅಭಿನಯ ಅಂದ್ರೆ ರಂಗಕ್ಕೆ ಸಂಬಂಧಪಟ್ಟದ, ಎಲ್ರಿಗೂ ಖುಷಿ ಆಯ್ತು. ಅಭಿನಯ ಇಲ್ಲದಂತ ಕಲೆ ಇಲ್ಲ, ಕಲೆ ಅಂತ ಹೇಳಿದ್ಮೇಲೆ ಅದ್ರಲ್ಲಿ ಅಭಿನಯ ಬೇಕು. ಖಂಡಿತ. ಈಗ ಅಭಿನಯ ಇಲ್ಲದೆ ರಂಗಕ್ಕೆ ಬಂದ್ರೆ ಅದು ಏನೂ ಅಲ್ಲ, ಶೂನ್ಯ. ಖಂಡಿತ. ಅಭಿನಯ ಇದ್ದಕ್ಕೆ ಮಾತ್ರ ಜನರಿಗೆ ಅದು ತಾಗ್ತದೆ, ರೀಚ್ ಆಗ್ತದೆ. ಆ ಹೆಸರನ್ನಿಟ್ಟು ಒಂದು ತಂಡ ಮಾಡಿದ್ದು. ಆ ತಂಡಕ್ಕೆ ಒಂದು ಡೈರೆಕ್ಷನ್ ಬೇಕಲ್ಲ. ನಾವೀಗ ಎಲ್ಲ ಹೊಸಬ್ರು ಐಡಿಯಾ ಇಲ್ಲ. ಡೈರೆಕ್ಷನ್ ಕೇಳುವಾಗ ನಾವು ದಿನೇಶ್ ಹತ್ತ ಅವರು ಮುಳೂರು ಇವ್ರ ಹತ್ರ ಕೇಳುವಾಗ ಅವ್ರು ಪ್ರೀತಿಯಿಂದ ಹೇಳಿದ್ರು, ಆಯ್ತು ಬರ್ತೇನೆ, ನಾನು ಬರ್ತೇನೆ, ಪ್ರೀತಿಯಿಂದ ಹೇಳಿದ್ರು. ಅವರು ಇವತ್ತಿಗೂ ಈ ಶಾಂಭವಿ ನಾಟಕಕ್ಕೂ ಇವತ್ತಿಗಿದ್ದಾರೆ ಡೈರೆಕ್ಷನ್ ಮಾಡಿಕೊಂಡು. ಅವರ ಅಡಿಯಲ್ಲಿ ನಾವು ಬೆಳೆದದ್ದು. ಹಾಗಾಗಿ ತುಂಬ ಖುಷಿ ಆಗ್ತಾ ಉಂಟು. ಅದೇ ನಿಮ್ಮ ಒಂದು ಬಾಲ್ಯದಿಂದನೇ ನೀವು ಒಂದು ಕನಸು ಅಂದ್ರೆ ಆಸಕ್ತಿ ಇತ್ತು, ಈ ತರ ಏನಾದ್ರೂ ಒಂದು ಸಾಧನೆ ಮಾಡಬೇಕು ನಾನು ಕಲಾಕ್ಷೇತ್ರದಲ್ಲಿ, ಕಲಾ ಬದುಕಿನಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕಂತ ನಿಮ್ಮ ಆಸೆಯನ್ನು ಇಟ್ಟುಕೊಂಡು, ಖಂಡಿತ ನಿಮ್ಮ ನಡೆದು ಬಂದ ದಾರಿಯನ್ನು ಉಪಯೋಗಿಸಿಕೊಂಡು, ಅದನ್ನೆಲ್ಲ ಬಳಕೆ ಮಾಡಿಕೊಂಡು ಒಂದು ಹಂತವನ್ನು ನೀವು ರೀಚ್ ಆಗ್ತಾ. ಖಂಡಿತ. ಮತ್ತೆ ಎಲ್ಲದಕ್ಕೂ ಈಗ ಒಂದು ಯಾವುದೇ ಒಂದು ಸಾಧನೆ ಮಾಡ್ಬೇಕಾದ್ರೆ ಮನೆಯವರ ಸಪೋರ್ಟ್ ತುಂಬಾನೇ ಬೇಕು. ಯಾಕಂದ್ರೆ ನಾಟಕದ ಫೀಲ್ಡ್ ಗೊತ್ತುಂಟಲ್ಲ, ರಾತ್ರಿ ನಿದ್ದೆ ಎಲ್ಲ 2 ಗಂಟೆ 3 ಗಂಟೆ 4 ಗಂಟೆ. ಮನೆಯಲ್ಲಿ ಎಂತ ಹೇಳ್ತಾರೆ? ಮನೆಯಲ್ಲಿ ಅಪ್ಪ ಅಮ್ಮ ಫಸ್ಟ್ ಸಪೋರ್ಟ್ ಮಾಡಿದವರು. ಅವರು ಈಗ ಯಾವುದಕ್ಕೂ ಇಲ್ಲ ಅಂತ ಹೇಳಿದಾರಲ್ಲ, ಈಗೂ ಕೂಡ ಸಪೋರ್ಟ್ ನಿಮ್ಮ ಸಣ್ಣದ್ರಿಂದಲೇ ಉಂಟು. ಖಂಡಿತ. ಆದ್ರೆ ನಿಮ್ಗೊಂದು ಜವಾಬ್ದಾರಿ ಬಂದ ಮೇಲೆ, ಒಂದು ಮದುವೆ ಅಂತ ಆದ ಮೇಲೆ ಈಗ ಹೆಂಡತಿಯ ಸಪೋರ್ಟ್ ಹೇಗೆ ಉಂಟು ಅಂತ ನಾನು ಕೇಳ್ಬೇಕಲ್ಲ. ಖಂಡಿತ ಉಂಟು. ನಾಟಕ ಮುಗಿಸಿ ರಾತ್ರಿ ಬರುವಾಗ ನಂದು ನಿದ್ರೆ ಹಾಳಾಗ್ತದೆ, ಅಥವಾ ನೀವು ನಾಟಕಕ್ಕೆ ಹೋಗುದು ಬೇಡ, ಇಂಥದ್ದೇನಾದ್ರೂ ಹೇಳಿದುಂಟಾ, ಅಥವಾ ನಾಟಕದ ವಿಷಯದಲ್ಲಿ ಜಗಳ ಆಡಿದ್ದುಂಟಾ? ಇಲ್ಲ, ಆ ವಿಷಯದ ಜಗಳ ಇಲ್ಲ, ಸಪೋರ್ಟ್ ಉಂಟು ಈಗಲೂ. ಅದು ಸಪೋರ್ಟ್ ಇದ್ದ ಕಾರಣ ಈ ನಾಟಕ ಯಶಸ್ವಿ ಆಯ್ತು ಅಂತ ಹೇಳ್ಬೋದು. ಖಂಡಿತ. ಯಾಕಂದ್ರೆ ಮನೆಯವರು ಎಲ್ಲರೂ 2 ವರ್ಷದ ಅಣ್ಣನು ಒಬ್ಬ ಕಲಾವಿದ, ವಿನೋದ್ ಮಂಚಿ ಅಂತ. ಹಾಗಾಗಿ ಮನೆಯಲ್ಲಿ ಎಲ್ಲ ಸಪೋರ್ಟ್, ಮನೆಯಲ್ಲಿ ಅಂತ ಫ್ಯಾಮಿಲಿ ಸಪೋರ್ಟ್ ನಮ್ದು ಎಲ್ಲ. ಅದು ತುಂಬಾ ಖುಷಿ ಆಯ್ತು. ಅದು ಸಪೋರ್ಟ್ ಇದ್ದಕ್ಕೆ ಇಷ್ಟು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಯ್ತು. ಈಗ ಮನೆಯಲ್ಲಿ ಸಪೋರ್ಟ್ ಇಲ್ಲದ್ರೆ ಯಾರು ಮುಂದೆ ಬರ್ತಾರೆ? ಖಂಡಿತ. ಮನೆಯವರು ಅದು ಮುಖ್ಯ ಎಲ್ರಿಗೂ, ನನ್ನ ಅಂತಲ್ಲ ಎಲ್ಲ ಕಲಾವಿದರಿಗೂ ಮನೆಯ ಸಪೋರ್ಟ್. ಮನೆಯ ಸಪೋರ್ಟ್ ಇದ್ರೆ ಅವ್ರು ಎಂತದ್ದು ಸಾಧನೆ ಮಾಡಿ ಮನೆಗೆ ಹೋಗ್ಬೋದು. ಖಂಡಿತ. ಹೌದು. ಅದೇ ನಿಮ್ಮ 2 ವರ್ಷದ ಈ ಹಿಂದಿಂದ ನೀವೊಂದು ನಾಟಕವನ್ನು ಪ್ರಿಪೇರ್ ಮಾಡ್ತಿದ್ದೀರಿ ಅಂದ್ರೆ, ನೀವು 2 ವರ್ಷ ಸಹ ಮನೆಗೆ ಹೋಗುವ ತಡವೇ ಆಗ್ತಿತ್ತು ಅಂತ ನಂಗೆ ಅನಿಸ್ತಾ ಉಂಟು. ಯಾಕಂದ್ರೆ ನಿಮ್ಮ ನಾಟಕ ನೋಡಿದ ಮೇಲೆ ಅನ್ಸುದು ಅದೇ. ಖಂಡಿತ. ಇದರ ಹಿಂದೆ ತುಂಬಾ ಶ್ರಮ ಉಂಟು, ಎಷ್ಟೋ ಶಕ್ತಿಗಳು ಉಂಟು ಅಂತ. ಹೌದು, 1000 ಕೈಗಳ ಶಕ್ತಿ ಉಂಟು ಅಂತ ಹೇಳ್ಬೋದು. ಅಷ್ಟು ಚಂದ, ಎಲ್ಲಿ ಸಹ ಒಂದು ಸಣ್ಣ ಕೊರತೆ ಇಲ್ಲದೆ, ನಾನು ನೋಡಿದೆ ಅವರ ನಾಟಕ, ಎಲ್ಲಿ ಸಹ ಸಣ್ಣ ಕೊರತೆ ಇಲ್ಲದೆ ನಾಟಕ ಮೂಡಿ ಬಂದಿದೆ. ಇನ್ನು ಸಹ ಅದು ಹೆಚ್ಚಿನ ಪ್ರದರ್ಶನ,
1000ಕ್ಕೂ ಹೆಚ್ಚಿನ ಪ್ರದರ್ಶನ ಆಗ್ಲಿ ಅಂತ ಹೇಳ್ತಾ, ಶಾಂಭವಿ ನಾಟಕದ 2 ವರ್ಷದ ಹಿಂದಿನ ಸತತ ಪ್ರಯತ್ನ, ನಿಮ್ಮ ಮನೆಯ ಸಪೋರ್ಟ್ ಉಂಟಂತ ನನಗೆ ಖಂಡಿತ ಅದರಲ್ಲೇ ಗೊತ್ತಾಯಿತು. ಯಾಕಂದ್ರೆ ನೀವು ಮನೆಗೆ ಹೋಗಿ ಎಷ್ಟೋ ಹೊತ್ತಾಗ್ತದೆ, ಲೇಟ್ ಆಗ್ತದೆ, ಖಂಡಿತ ಮಧ್ಯರಾತ್ರಿ ಹೋಗಿ ಬಾಗಿಲು ತಟ್ಟಿದ್ದು ಉಂಟು, ಹೌದೌದು ಮಧ್ಯರಾತ್ರಿ ಹೋಗಿ ಊಟ ಮಾಡಿದ್ದು ಉಂಟು, ಖಂಡಿತ ಸರಿಯಾಗಿ ನಿದ್ರೆ ಇಲ್ಲ. ಇದ್ರೊಟ್ಟಿಗೆ ನಿಮ್ಮ ವೃತ್ತಿ ಜೀವನ ಏನು? ವೃತ್ತಿ ವಿಝೋನ್ ಕ್ರಿಯೇಷನ್ ಅಂತ ಆಫೀಸ್ ಇದೆ ಉಡುಪಿಯಲ್ಲಿ, ಎಡಿಟಿಂಗ್. ನಾನು ಮತ್ತು ಕಾರ್ತಿಕ್ ಕಡೆಕಾರ್ ಇಬ್ಬರು ಒಟ್ಟಿಗೆ ಇರೋದು ಆಫೀಸಲ್ಲಿ. ನಾನು ಫೋಟೋ ಸೆಕ್ಷನ್, ಅವರು ವಿಡಿಯೋ ಸೆಕ್ಷನ್. ಆಫೀಸನ್ನು ಒಂದು 5-6 ವರ್ಷದಿಂದ ನಡ್ಸ್ಕೊಂಡು ಬರ್ತಿದ್ದೇವೆ. ಅದಕ್ಕಿಂತ ಮುಂಚೆ ನಾನು ಮಣಿಪಾಲ್ ಗ್ರೂಪ್ MDS ಅಂತ, ಮಣಿಪಾಲ್ ಡಿಜಿಟಲ್ ಸಿಸ್ಟಮ್ ಅಂತ, ಅದರಲ್ಲಿ ವರ್ಕ್ ಮಾಡ್ತಿದ್ದೆ 5 ವರ್ಷ. ಆ ನಂತರ ನಾಟಕ ಕಷ್ಟ ಆಗ್ತದಂತ ಒಂದು ಸ್ವಂತ ಆಫೀಸೇ ಮಾಡಿದ್ದು. ಬೇರೆ ಅಂಡರ್ ಇದ್ರೆ ನಾಟಕ ನೈಟ್ ಇರುತ್ತೆ, ನಂಗೆಲ್ಲ ನೈಟ್ ಡ್ಯೂಟಿ ಇರುತ್ತೆ, ಕಷ್ಟ ಆಗುತ್ತೆ. ಎಷ್ಟು ದಿನ ಅಂತ ಕೇಳ್ಬೋದು ರಜೆ, ಅಡ್ಜಸ್ಟ್ಮೆಂಟ್ ನಂಗೆ ಸರಿಯಾಗಲಿಲ್ಲ. ಅದಕ್ಕೋಸ್ಕರ ನಾವೊಂದು ಸಮಸ್ಯೆ ಹೊಸತೆ ನಾವೇ ಒಂದು ಪರ್ಸನಲ್ ಮಾಡುವಂತ ಒಟ್ಟಾಗಿ ಮಾಡಿದ್ದು. ಈಗ 5-6 ವರ್ಷ ಆಯ್ತು. ಹೇಗೆ ನಡೀತಾ ಉಂಟು? ತೊಂದರೆ ಇಲ್ಲ. ನಾಟಕದೊಟ್ಟಿಗೆ ಅದೊಂದು ಅಂದ್ರೆ ಎರಡನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ತಾ ನಿಮ್ಮ ಜೀವನದಲ್ಲಿ ಅದನ್ನು ಸೇರಿಸ್ತಾ ತಗೊಂಡು ಹೋಗ್ತಾ. ಹೌದು. ಈಗ ನಿಮ್ಮ ಜೀವನದಲ್ಲಿ ನಾಟಕ ವೃತ್ತಿ, ಹೌದು, ಇದ್ರೊಟ್ಟಿಗೆ ಸಿನಿಮಾ ಕ್ಷೇತ್ರದಲ್ಲಿ ನಿಮಗೆ ನಾನು ಅಭಿನಯ ಮಾಡಬೇಕು ಅಂತ ಏನಾದರೂ ಅನಿಸುತ್ತಾ? ಅಥವಾ ಧಾರಾವಾಹಿ ಕ್ಷೇತ್ರಗಳಲ್ಲಿ ನಿಮಗೆ ಮಾಡಬೇಕು, ಅಥವಾ ಇಂಥ ಕಾಲ್ ಬಂದಿದೆ, ನೀವು ಬರಬೇಕು ನಮ್ಮ ನಾಟಕದಲ್ಲಿ, ಅಲ್ಲ ನಮ್ಮ ಸಿನಿಮಾದಲ್ಲಿ ಅಭಿನಯಿಸಬೇಕು, ಧಾರಾವಾಹಿಯಲ್ಲಿ ಅಭಿನಯಿಸ್ಬೇಕಂತ ಏನಾದರೂ ಕಾಲ್ಗಳು ಬಂದಿದೆ, ಅಥವಾ ನಿಮಗೆ ಹೋಗ್ಬೇಕಂತ ಆಸಕ್ತಿ ಉಂಟಾ? ಖಂಡಿತ ಆಸಕ್ತಿ ಉಂಟು. ಆದರೆ ನಾವೊಂದು ವೃತ್ತಿಯಲ್ಲಿದ್ದೇವೆ. ಎಲ್ಲದಕ್ಕೂ ಶೂಟಿಂಗ್ ಇದ್ದರೆ 10-12 ಕೆಲವು ಅದಕ್ಕೊಂದು ಇದಾದರೆ ಕಮಿಟ್ಮೆಂಟ್ ಆದರೆ ವೃತ್ತಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಆಸಕ್ತಿ ಉಂಟು. ಖಂಡಿತ ಚಾನ್ಸ್ ಸಿಕ್ಕಿದ್ರೆ ಹೋಗ್ತೇನೆ. ಅದೇ ರೀತಿ ಒಂದು ಕನ್ನಡ ಫಿಲ್ಮ್ ಚಾನ್ಸ್ ಸಿಕ್ಕಿದೆ, ಹಾಗೆ ಹೇಳಿದಲ್ಲ ರವಿಕಿರಣ್ ಅಲೆಯವರು, ಅವರೊಂದು ಹೊಸ ಕನ್ನಡ ಫಿಲ್ಮ್ ಮಾಡ್ತಿದ್ದಾರೆ. ಅದರಲ್ಲಿ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಅವರೇ ಕಾಲ್ ಮಾಡಿ ಫೋನ್ ಮಾಡಿ ನಮಗೊಂದು ಚಾನ್ಸ್ ಕೊಟ್ಟಿದ್ದಾರೆ. ಸಣ್ಣ ಪಾತ್ರ, ಅದು ಪಾತ್ರ ಒಳ್ಳೇದುಂಟು. ಪಾತ್ರ ಒಳ್ಳೇದು ಕೊಟ್ಟಿದ್ದಾರೆ. ಒಂದು ಜಸ್ಟ್ ನಿಮ್ಗೊಂದು ಆ ಒಂದು ಕ್ಷೇತ್ರಕ್ಕೆ ಒಂದು ಅವಕಾಶ ಆಯಿತು. ನಿಮ್ಮೆಲ್ಲರ ಆಶೀರ್ವಾದ ಅಂತ ಕನ್ನಡ ಫಿಲ್ಮ್. ಆ ನಂತರ ಈಗ ಕಣ್ಣು ಕಟ್ಟಂತ ತುಳು ಧಾರಾವಾಹಿ ಒಂದು 2 ವರ್ಷ ಮುಂಚೆ, ಕೊರೋನಾ ಬರಬೇಕಾದ ಮುಂಚೆ, ದಿನೇಶ್ ಅವರ ನಿರ್ದೇಶನದಲ್ಲಿ ಬಂದಿತ್ತು ದೈಜಿ ವರ್ಲ್ಡ್ ಅಲ್ಲಿ. ಅದರಲ್ಲಿ ಒಂದು ಮುಖ್ಯ ಪಾತ್ರ ಅಂತ ಹೇಳ್ಬೋದು. ಯಾಕಂದ್ರೆ ಅರವಿಂದ್ ಬೋಳಾರ್ ಅವರ ಜೊತೆನೆ ಇರುವಂತ ಆಕ್ಟಿಂಗ್ ಮಾಡಿದೆ. ಅವ್ರೊಂದು ಚಾನ್ಸ್ ಕೊಟ್ಟಿದ್ದಾರೆ ದಿನೇಶ್ ಅವರು ಸರ್. ಅವ್ರ ಜೊತೆ ಒಂದು ಆಸೆ ಇತ್ತು ಅವ್ರ ಜೊತೆ ಮಾಡ್ಬೇಕಂತ. ಆ ಒಂದು ಧಾರಾವಾಹಿಯಲ್ಲಿ ಸಿಕ್ಕಿತ್ತು. ಸಾಧಾರಣವಾಗಿ ಈಗ ಸ್ಟಾರ್ ಕಲಾವಿದರೊಂದಿಗೆ ನೀವು ಒಂದು ಖಂಡಿತ ಆಸೆ, ಒಂದು ಅನುಭವ, ಹೊಸ ಅನುಭವ, ಎಕ್ಸ್ಪೀರಿಯನ್ಸ್. ಅಂದ್ರೆ ಅವ್ರ ಜೊತೆ ಸ್ಟೇಜ್ ಅಲ್ಲಿ ನೋಡುದಾದ್ರೆ ನೋಡಿದೆ, ಇಲ್ಲಿ ಆದ್ರೆ ಸೆಟ್ ಅಲ್ಲಿ ನಾಟಕ ಶೂಟಿಂಗ್ ಮುಗಿದ್ಮೇಲೆ ಮಾತಾಡ್ತಾರೆ ಅವರು. ಎಷ್ಟು ಚಂದ ಮಾತಾಡ್ತಾರೆ, ನನಗೆ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಅವರದ್ದು. ಮತ್ತೆ ಏನಾದ್ರು ಮಿಸ್ಟೇಕ್ ಆದ್ರೆ ಅವ್ರು ಹೇಳ್ತಾರೆ, ವಿಕ್ರಮ ಸ್ವಲ್ಪ ಹೀಗೆ ಮಾಡಿ, ತುಂಬಾ ಖುಷಿ ಆಗುತ್ತೆ. ಕಲೀಲಿಕ್ಕೆ ಸಹ ತುಂಬಾ ಖಂಡಿತ ಖಂಡಿತ ಖಂಡಿತ. ಕಲ್ತಷ್ಟು ಮನುಷ್ಯ ಎತ್ತರಕ್ಕೆ ಬೆಳಿತಾನಂತ ಹೇಳಿ ಗಾದೆ ಉಂಟು. ಖಂಡಿತ ಖಂಡಿತ. ಹಾಗೆ ವಿಷಯ ಏನಂದ್ರೆ, ಈಗ ನಾಟಕದಲ್ಲಿ ಕೆಲವು ರೀತಿಯಾದಂತಹ ವಿಭಾಗಗಳುಂಟು. ಡೈರೆಕ್ಷನ್ ವಿಭಾಗ ಇರ್ಬೋದು, ಹೌದು, ಸ್ಕ್ರಿಪ್ಟ್ ರೈಟಿಂಗ್ ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, ಸೌಂಡ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಮೇಕಪ್ ಇರ್ಬೋದು, ಕಾಸ್ಟ್ಯೂಮ್ಸ್ ಇರ್ಬೋದು, ಹೀಗೆ ತುಂಬ ರೀತಿಯ ಸೆಟ್ ವರ್ಕ್ಗಳಿರ್ಬೋದು. ಈಗ ನೀವು ಆ್ಯಕ್ಟಿಂಗ್ ಮಾಡಿದ್ದೀರಿ, ಸ್ಕ್ರಿಪ್ಟ್ ಬರೆದಿದ್ದೀರಿ. ಹೌದು. ಉಳಿದ ಕೆಲವು ಕ್ಷೇತ್ರಕ್ಕೆ ಈ ನಾಟಕದಲ್ಲಿ ಇನ್ನೂ ಕೆಲವೊಂದು ಕ್ಷೇತ್ರಗಳುಂಟು. ಹೌದೌದು. ಇದರಲ್ಲಿ ನಿಮ್ಗೆ ಆಸಕ್ತಿಗಳು ಬರಲಿಲ್ಲ. ಈಗ ನಾನೊಂದು ನಾಟಕ ಡೈರೆಕ್ಟ್ ಮಾಡಬೇಕು, ನನ್ನ ಡೈರೆಕ್ಷನ್ ಇದೇ ಥರ ಇರಬೇಕು, ಆ ಥರ ಏನಾದ್ರು ಒಂದು ಐಡಿಯಾ ಬಂದಿತ್ತಾ? ಅಥವಾ ನಾನೊಂದು ನಾಟಕಕ್ಕೆ ಮ್ಯೂಸಿಕ್ ಮಾಡಬೇಕು, ಹೌದೌದು, ಈ ಥರ ಏನಾದರೂ ಒಂದು ಸೆಟ್ ನಾನು ಮಾಡಬೇಕು, ಅಥವಾ ಇದನ್ನು ನಾನು ಮಾಡಬೇಕು, ಮುಖವರ್ಣಿಕೆ ಏನಾದರೂ ಒಂದು ಚೇಂಜ್ ಮಾಡುವ, ಮೇಕಪ್ ಅನ್ನುವಂಥದ್ದು ಎಲ್ಲರೂ ಮಾಡೋದಕ್ಕಿಂತ ಒಂಚೂರು ವಿಭಿನ್ನ ರೀತಿಯಲ್ಲಿ ಮಾಡುವ, ಹೊಸ ಏನಾದರೂ ಕಾನ್ಸೆಪ್ಟ್ ಅಂತ ತರುವ ಅಂತ ನಿಮ್ಮಲ್ಲೇನು ಐಡಿಯಾಗಳು ಬರಲಿಲ್ಲ ಅಂಥದ್ದು? ಖಂಡಿತ ಆಸಕ್ತಿ ಉಂಟು. ಇನ್ನು ಕಲಿಯೋದನ್ನು ಮುಂದೆ ನೋಡಬೇಕಂತ ಉಂಟು. ಯಾಕಂದರೆ ಈಗ ನಟನೆ ಮಾಡ್ತಿದ್ದೇನೆ, ಸ್ಕ್ರಿಪ್ಟ್ ರೈಟಿಂಗ್ ಇದೆ, ಲೈಟಿಂಗ್, ಅದರಲ್ಲಿ ಆಸಕ್ತಿ ಉಂಟು, ಮೇಕಪ್ಪಲ್ಲಿ. ಆದರೆ ಇನ್ನು ಅವಕಾಶ ಸಿಗಲಿಲ್ಲ. ಅಂದರೆ ನಾವು ಇದರಲ್ಲಿ ಬ್ಯುಸಿ ಆಗಿರ್ತೀವಿ, ಅದು ಸಿಗುವುದಿಲ್ಲ ಅವಕಾಶ. ಈಗ ಸಿಕ್ಕಿದ್ರೆ ಖಂಡಿತ ಮಾಡ್ತೇನೆ. ಮತ್ತು ಡೈರೆಕ್ಷನ್ ಸಹ ಇನ್ನು ಅನುಭವ ಆಗಲಿ, ಇಷ್ಟು ಬೇಗ ಬೇಡ ಅಂತ. ಕೆಲವರಿಗೆ ಸಣ್ಣ ಪುಟ್ಟ ಸ್ಕಿಟ್ಟಿಗೆಲ್ಲ ಕರೀತಾರೆ, ಮಾಡಿ ಅದು ನಾನು ಬೇರೆ ರೆಫರ್ ಮಾಡ್ತೇನೆ, ನನಗೆ ಸರಿಯಾಗೋದಿಲ್ಲ, ಬೇರೆ ರೆಫರ್ ಮಾಡ್ತೇನೆ. ಆದರೆ ನಾನು ಸಜೆಷನ್ ಕೊಡ್ತೇನೆ, ಸ್ಕ್ರಿಪ್ಟ್ ಬೇಕಾದ್ರೆ ಕೊಡ್ತೇನೆ, ಸಜೆಷನ್ ಕೊಡ್ತೇನೆ, ಡೈರೆಕ್ಷನ್ ಆಗುವಾಗ ಹೋಗ್ತೇನೆ, ನಾನು ಐಡಿಯಾ ಎಲ್ಲ ಕೊಡ್ತೇನೆ. ಬಟ್ ಈಗ ಸದ್ಯಕ್ಕೆ ಬೇಡ ಅಂತ, ಒಂದು ಅನುಭವ ಬೇಕನ್ನ ಏನು ಹೇಳ್ತೇನೆ, ಇಷ್ಟು ಬೇಗ ಬೇಡ ಅಂತ ಅಷ್ಟೇ. ಅದು ಸಹ ಆಸೆ ಉಂಟು, ಡೈರೆಕ್ಷನ್ ಮಾಡ್ತೇನೆ. ನಿಮ್ಮ ಈ ಕಲಾ ಬದುಕನ್ನು, ಈಗ ನೀವೊಂದು ವಿಕ್ರಮ್ ಅಂತ ನಿಮ್ಮ ಹೆಸರು, ವಿಕ್ರಮ್ ಅಂದರೆ ಹೀಗೆ
ಅದು ಹೀಗೆ ಅಂತ ಆಗಬೇಕಾದ್ರೆ ನೀವೊಂದು ಯಾರನ್ನ ಒಂದು ರೋಲ್ ಮಾಡೆಲ್ ಆಗಿ ನೀವು ಇಟ್ಕೊಂಡಿದ್ದೀರಾ? ಅಂದರೆ ನಿಮ್ಮ ನಟನೆಯನ್ನು ಯಾರನ್ನಾದ್ರೂ ಹೋಲಿಕೆ ಮಾಡಿ ನಿಮ್ಮ ನಟನೆಯನ್ನು ನೀವು ಮಾಡಿದ್ದೀರಾ, ಅಥವಾ ಇಲ್ಲ ವಿಕ್ರಮ್ ನನ್ನ ನಟನೆ ನನ್ನದು, ಇನ್ನೊಬ್ರದ್ದು ನಾನು ಕಾಪಿ ಮಾಡೋದಿಲ್ಲ, ಇದು ನನ್ನದೇವೇ ಅಂತ ಹಾಗೆ ಇದ್ದೀರಾ? ಅಥವಾ ಇನ್ನೊಬ್ರು ಇವ್ರು ಮಾಡೋದು ಚಂದ ಆಗ್ತದೆ, ಈ ಥರ ಮಾಡಿದರೆ ನಾನು ಸಹ ಚಂದ ಆಗಬಹುದು ಅಂತ ಆ ಥರ ಹೋಲಿಕೆ ಮಾಡಿ ನಿಮ್ಮ ನಟನೆಯನ್ನು ಮಾಡ್ತಾ ಇದ್ದೀರಾ ನೀವು? ಹೋಲಿಕೆ ಅಂತಿಲ್ಲ, ಬಟ್ ನನ್ನ ನಟನೆಗೆ ಈಗ ಪಂಚ್ ಯಾವುದಾದ್ರು ಕಾಮಿಡಿಯಲ್ಲಿ ಪಂಚ್ ಟೈಮಿಂಗ್ ಮುಖ್ಯ. ಆ ಟೈಮಿಂಗ್ ಎಲ್ಲ ಕಲ್ತದ್ದು ನಾನು ಎಷ್ಟು ನಾಟಕ ಎಲ್ಲ ನೋಡ್ಲಿಕ್ಕೆ ಹೋಗ್ತೇನೆ, ಬೇರೆ ಬೇರೆ ತಂಡದ ನಾಟಕವನ್ನು ನೋಡ್ಲಿಕ್ಕೆ ಹೋಗ್ತೇನೆ. ಕುಂದಾಪುರ, ಉಡುಪಿ, ಮ್ಯಾಂಗ್ಳೂರಲ್ಲಿ ಬೇರೆ ಬೇರೆ ತಂಡದ್ದು ಬೇರೆ ಬೇರೆ ಕಲಾವಿದರ ಆ್ಯಕ್ಟಿಂಗ್ ಸ್ಟೈಲ್ ನೋಡ್ಲಿಕ್ಕೆ ಸಿಗ್ತದೆ. ಅದರಲ್ಲಿ ಕಲಿತೇನೆ ಅವ್ರು ಹೇಗೆ ಪಂಚ್ ಕೊಡ್ತಾ ಇದ್ದಾರೆ, ಅವರ ಟೈಮಿಂಗ್ ಹೇಗೆ ಉಂಟು, ಯಾವ ರೀತಿ ಜನ ರೆಸ್ಪಾನ್ಸ್ ಗೊತ್ತಾಗುತ್ತೆ ಟೈಮಿಂಗಲ್ಲಿ, ಅದು ನೋಡಿ ತುಂಬ ಕಲ್ತಿದ್ದೇನೆ. ಅದರಲ್ಲೂ ಸಹ ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು, ಪ್ರಸನ್ನ ಶೆಟ್ಟಿ ಬೈಲೂರು ಅವರದ್ದು ಜಾಸ್ತಿ ನೋಡಿದ ಅವರದ್ದು ನಾಟಕ ಎಲ್ಲ ತುಂಬ ನೋಡ್ತಿದ್ದದ್ದು, ತುಂಬ ಅಂದರೆ ತುಂಬ ನೋಡ್ತಿದ್ವಿ. ಅಲ್ಲಿ ಅವರ ಟೈಮಿಂಗ್, ಕಾಮಿಡಿ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅದೆಲ್ಲ ಐಡಿಯಾ ಯೂಸ್ ಆಗ್ತದೆ. ಮತ್ತು ಮ್ಯಾಂಗ್ಳೂರ್ ಸ್ಟೈಲ್ ಬೇರೆ ಕಾಮಿಡಿ ಟೈಪ್, ಅವರು ಸಹ ಹೇಗೆ ಮಾಡ್ತಾರೆ ಅದೆಲ್ಲ ನಾಟಕವನ್ನು ನೋಡಿ ಕಲ್ತಿದ್ದೇನೆ, ತುಂಬ ಕಲ್ತಿದ್ದೇನೆ ನಾಟಕವನ್ನು ನೋಡಿ. ಮತ್ತು ಕುಂದಾಪುರ ಕನ್ನಡ ನಾಟಕ ಮೂರುಮುತ್ತು ಅವರದ್ದು, ಓಂಕಾರ ಅವರದಿರ್ಬೋದು, ಅವರೆಲ್ಲ ನಾಟಕ ನೋಡಿದ್ದೇನೆ. ಅದ್ರಲ್ಲಿ ನೋಡಿದ್ರೆ ನಮಗೆ ಕಲೀಲಿಕ್ಕೆ ಸಿಗ್ತದೆ. ಹೇಗೆ ನಾಟಕದಿಂದ ಸುಮಾರು ವಿಷಯಗಳು ನಿಮಗೆ ಹೌದೌದು ಅದೆಲ್ಲ ನೋಡಿದ್ರಿಂದ ನನಗೆ ಈಗ ಐಡಿಯಾಸ್ ಎಲ್ಲ ಬರ್ತದೆ. ಈಗ ನಾಟಕದಲ್ಲಿ ಒಂದು 2 ಹಂತದ ನಾಟಕಗಳುಂಟು. ಒಂದು ಕಮರ್ಷಿಯಲ್ ನಾಟಕ, ಇನ್ನೊಂದು ಥಿಯೇಟರ್, ರಂಗಭೂಮಿ. ಅಂದ್ರೆ ರಂಗಭೂಮಿ ಅಂದ್ರೆ ಎಲ್ಲ ರಂಗಭೂಮಿ, ಆರ್ಟ್ ಡ್ರಾಮಾಗಳು. ಆರ್ಟ್ ಡ್ರಾಮಾದತ್ತ ಏನು ಒಲವು ನಿಮಗೆ ಬರ್ಲಿಲ್ವಾ? ಒಲವಿತ್ತು, ಆದ್ರೆ ಅವಕಾಶ ಸಿಗ್ಲಿಲ್ಲ. ಒಮ್ಮೆ ಅವಕಾಶ ಇತ್ತು, ಅದು ಆಗ್ಲಿಲ್ಲ ಮತ್ತೆ ಲಾಸ್ಟ್ ಮೂಮೆಂಟ್ಗೆ. ಆದ್ರೆ ಆಸೆ ಉಂಟು, ಯಾಕಂದ್ರೆ ಅದರಲ್ಲಿ ಕಲೀಲಿಕ್ಕೆ ಸ್ವಲ್ಪ ಇದು ಆಕ್ಟಿಂಗ್ ಬಗ್ಗೆ ಸಿಗ್ತದಂತ ಆಸೆ ಉಂಟು. ಈಗ ಏನಂದ್ರೆ ಕಾಮಿಡಿಗೆ ಸೆಟ್ ಆಗಿ ಹೋಗಿದೆ. ಮತ್ತೊಂದು ಇದುಂಟು, ಇದು ಆ ಡ್ರಾಮಾ ಮಾಡಿದ್ರೆ ಸೂಟ್ ಆಗ್ತದ, ಸೆಟ್ ಆಗ್ತದ ಅಂತ ಕಮರ್ಷಿಯಲ್ ಮಾಡಿ ಆ ಬಾಡಿ ಲ್ಯಾಂಗ್ವೇಜ್ಗಳು ಬರ್ತದ ಇಲ್ವಾ ಅಂತಾನೆ ಒಂದು ಎದುರುಗೊಂಡು. ಮತ್ತೆ ಜನರು ನೋಡುವಾಗ್ಲೂ ಸಹ ಕಾಮಿಡಿ ಕಾಮಿಡಿ ಸೂಟ್ ಆಗುದು, ಆಸೆ ಉಂಟು, ಖಂಡಿತ ಆಸೆ ಸಿಕ್ಕಿದ್ರೆ ಖಂಡಿತ ಮಾಡ್ತೇನೆ. ಅದೇ ಅಂದ್ರೆ ಏನಂದ್ರೆ ವಿಷಯ ಇಷ್ಟೇ, ಯಾವುದೇ ಒಂದು ವೇದಿಕೆ ಮೇಲೆ ಬಂದ್ರೆ, ಈಗ ಕಮರ್ಷಿಯಲ್ ಆದ್ರೆ ಕಮರ್ಷಿಯಲ್, ಥಿಯೇಟರ್ ಆದ್ರೆ ಥಿಯೇಟರ್, ಖಂಡಿತ ಯಾವ ನೀವು ರಂಗದ ಮೇಲೆ ಬಂದು ನಿಂತಿದ್ದೀರಾ, ನೀವು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆ ಪಾತ್ರಕ್ಕೆ ನೀವು ಮರ್ಯಾದೆ ಕೊಟ್ರೆ ಜನ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಖಂಡಿತ ಎಲ್ಲದಕ್ಕೂ ರೆಡಿ ಆಗಿರ್ಬೇಕು. ಯಾಕಂದ್ರೆ ಈಗ ನಾವೀಗ ಜೆಂಟ್ಸ್ ರೋಲ್ ಜಾಸ್ತಿ ಮಾಡ್ತೀವಿ, ಕಾಮಿಡಿ ಜೆಂಟ್ಸ್ ರೋಲ್. ಒಂದು ನಾಟಕದಲ್ಲಿ ಲೇಡೀಸ್ ರೋಲ್ ಮಾಡಿದ್ದೆ, ಅಂದ್ರೆ ಅದೇ ಹೊಸ ಅನುಭವ. ಅದು ನಾನು ಎನಿಸ್ಲಿಲ್ಲ ಮಾಡುವಂತ, ಮಾಡುತ್ತೇನಂತ. ಕಾರ್ತಿಕ್ ಮತ್ತು ದಿನೇಶ್ ಅವರು ನಿಮ್ಗೆ ಆಗುತ್ತೆ ಮಾಡಿ, ನಂಗೆ ಎದುರಿಗಿದ್ದದ್ದು ನಾ ಚಂದ ಕಾಣ್ತೇನೆ ಲೇಡಿ ಮಾಡಿದ್ಮೇಲೆ. ಆಗ ಮಾಡಿದ ನಂತರ ಗೊತ್ತಾಯ್ತಾ, ಎಲ್ರು ಖುಷಿ ಆಯ್ತು, ಸೂಪರ್ ಆಗಿದೆ ಆ ರೋಲು ಲೇಡಿ, ಆಗ ನಮ್ಗೆ ಖುಷಿ ಮಾಡ್ಬೋದು ಅಂತ. ಹಾಗೆ ಒಂದೊಂದು ಅನುಭವ ಅಷ್ಟೇ. ಖಂಡಿತ ಅವಕಾಶ ಸಿಕ್ಕರೆ ಖಂಡಿತ ಮಾಡ್ತೇನೆ, ಯಾವುದೇ ಆಗ್ಲಿ. ಅದೇ ಮತ್ತೆ ಆ ರೋಲ್ ಈ ರೋಲ್ ಯಾವ್ದು ಅಂತೇಳಿ ಯಾವ್ದು ರೋಲ್ ಮಾಡ್ತೇನೆ. ಹೀರೋ ಮಾಡಿದ್ರೆ ಮಾತ್ರ ಅವ ಹೀರೋ ಅಲ್ಲ, ಖಂಡಿತ ಅವ ಪೋಷಾಕ ಮಾಡಬೇಕು. ಮತ್ತೆ ಸಣ್ಣ ಕ್ಯಾರೆಕ್ಟರ್ ಇಂದ ಹಿಡಿದು ಎಲ್ಲ ಕ್ಯಾರೆಕ್ಟರ್ ಯಾರು ನಿಭಾಯಿಸ್ತಾನೆ ಅವನೇ ನಿಜವಾದ ಹೀರೋ ಅಂತಾನೆ ಹೇಳ್ಬೋದು. ಖಂಡಿತ, ಯಾಕಂದ್ರೆ ಎಲ್ಲದಕ್ಕೂ ಒಂದೊಂದಾದ ಸವಾಲು ಉಂಟು. ಹೌದೌದು, ಆ ಕ್ಯಾರೆಕ್ಟರ್ಗೆ ಆದಂತ ಅದೊಂದು ಮರ್ಯಾದೆ ಉಂಟು, ಆ ಸ್ಥಾನಮಾನ ಉಂಟು. ಹೌದೌದು, ಅದನ್ನು ಎಲ್ಲ ಆರ್ಟಿಸ್ಟ್ಗಳನ್ನು ಅರ್ಥ ಮಾಡ್ಕೊಂಡ್ರೆ ಖಂಡಿತ ಕಲಾವಿದ ಅನ್ನುವಂಥದ್ದಕ್ಕೆ ಒಂದು ಸಾರ್ಥಕ ಆಗ್ತದೆ ಅಂತ ಹೇಳ್ತಾ, ಖಂಡಿತ ವಿಕ್ರಮ್ ಅವರೇ, ಖುಷಿ ಆಯಿತು. ನಿಮ್ಮ ಒಂದು ಕಲಾ ಬದುಕಿನ ಒಂದು ಜೀವನ, ನಿಮ್ಮ ನಡೆದು ಬಂದ ದಾರಿ, ಮತ್ತೆ ನಿಮ್ಮ ಸಾಧನೆ, ಯಶಸ್ಸು ಕಂಡ ನಾಟಕ, ಇದರ ಬಗ್ಗೆ ನಾವು ಸುಮಾರು ಹೊತ್ತಿಂದ ಮಾತಾಡ್ತಾ ಉಂಟು. ಹೌದು, ಖುಷಿ ಆಯಿತು. ನಿಮ್ಮ ಒಂದು ಸಮಯವನ್ನು ಬಿಡುವು ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಕೊನೆಯದಾಗಿ ಈ ಕಾರ್ಯಕ್ರಮದ ಬಗ್ಗೆ ನೀವು ಏನು ಹೇಳ್ತೀರಿ ವೀಕ್ಷಕರಿಗೆ? ತುಂಬ ಖುಷಿ ಆಗ್ತಾ ಉಂಟು. ಯಾಕಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಕಲಾವಿದ, ಸಣ್ಣ ಕಲಾವಿದ ಅಂತ ಯಾರಿಲ್ಲ, ಎಲ್ಲ ಕಲಾವಿದರಿಗೊಂದು ನೀವೊಂದು ಅವಕಾಶ ಕೊಡ್ತಾ ಇದ್ದೀರಿ. ಅವರ ಒಂದು ಕಲಾ ಜೀವನದ ಒಂದು ಸಾಧನೆ ಬಗ್ಗೆ ಒಂದು ಮಾತಾಡಲಿಕ್ಕೆ ಮುಕ್ತವಾದ ಅವಕಾಶ ಉಂಟು. ಅದು ತುಂಬ ಖುಷಿ ಆಗ್ತಾ ಉಂಟು. ಇದು ಕೆಲವರಾದರೆ ದೊಡ್ಡ ಕಲಾವಿದರಿಗೆ ಮಾತ್ರ ಅವಕಾಶ, ಇಲ್ಲಿ ಹಾಗೆ ಇಲ್ಲ, ಎಲ್ಲ ಕಲಾವಿದರಿಗೆ ಅವಕಾಶ ಉಂಟು. ಮಾಡ್ತಿದ್ದೀರಿ, ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಿದ್ದೀರಿ, ನೋಡ್ತಿದ್ದೇನೆ. ಅದು ತುಂಬ ಖುಷಿ ಆಗ್ತಾ ಉಂಟು. ಇದೇ ರೀತಿ ಬೇರೆ 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 ಹೆಚ್ಚಿನ ಕಾರ್ಯಕ್ರಮ ಮಾಡಲಿ ಅಂತ ನಾನು ಆಶಿಸ್ತೇನೆ. ಮತ್ತು ನನಗೊಂದು ಅವಕಾಶ ಕೊಡೋದಕ್ಕೆ ಥ್ಯಾಂಕ್ಸ್ ಹೇಳ್ತೇನೆ. ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ತೆ. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ವಾರದ ಕಲಾವಿದ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಕಲಾವಿದನೊಂದಿಗೆ ಬರ್ತಾ ಇದ್ದೇವೆ. ಅಲ್ಲಿ ತನಕ ನೋಡ್ತಾ ಇರಿ ಸ್ಪಂದನ.